ಹರೇ ಕೃಷ್ಣ. ಹರೇ हरे ಕೃಷ್ಣ. हरे कृष्णा माता जी। ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च. हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधाकान्ता नमोऽस्तुते. तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. श्री श्री राधा गोविंद की जय. श्री श्री गौरनिताय की जय. शील प्रभुपाद की जय. जय जय श्री चैतन्य जय नित्यानंद जय द्वैत चंद्र जय गौर भक्त वृंद. जय जय श्री चैतन्य जय नित्यानंद जय द्वैत चंद्र जय गौर भक्त वृंद. जय जय श्री चैतन्य जय नित्यानंद जय द्वैत चंद्र जय गौर भक्त वृंद. जय जय श्री चैतन्य जय नित्यानंद जय द्वैत चंद्र जय गौर भक्त वृंद. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಸ್ಕಾನ್ ಮಂಗಳೂರು ಇವರು ಆಯೋಜಿಸಿರುವ ಶ್ರೀ ಚೈತನ್ಯ ಶಿಕ್ಷಾಮೃತ ತರಗತಿಗೆ ಸ್ವಾಗತ. ಅಧ್ಯಾಯ 27 ಮುಂದುವರಿದ ಭಾಗ. ಹರೇ ಕೃಷ್ಣ. ಇಲ್ಲಿ ನಿನ್ನೆ ನಾವು ನೋಡಿದ್ದೇವೆ ಶ್ರೀ ಚೈತನ್ಯ ಮಹಾಪ್ರಭುಗಳು ರಮಾನಂದ ರಾಯರನ್ನು ಭೇಟಿಯಾಗುತ್ತಾರೆ. ಇಲ್ಲಿ ನಿನ್ನೆ ಭೇಟಿಯಾದಾಗ ಅವರು ಶ್ರೀ ರಮಾನಂದ ರಾಯರು ಚೈತನ್ಯ ಮಹಾಪ್ರಭುಗಳನ್ನ ಅವರು ನೋಡಿದಾಗ ಅವರಿಗೆ ಚೈತನ್ಯ ಮಹಾಪ್ರಭುಗಳು ನೂರಾರು ಸೂರ್ಯರ ಆ ಪ್ರಕಾಶದಂತೆ ಕಂಗೊಳಿಸ್ತಾ ಇದ್ದಿದ್ರು. ಸೊ ಅಂತಹ ಆ ಚೈತನ್ಯ ಮಹಾಪ್ರಭುಗಳನ್ನ ನೋಡಿ ಅವ್ರು ಹೇಳ್ತಾರೆ, ಇಲ್ಲಿ ಸಾವಿರಾರು ಜನ ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, ಬೇರೆ ಎಲ್ಲರೂ ಇದ್ದಾರೆ, ಆದರೆ ಅವರೆಲ್ಲರೂ ಕೂಡ ನಿಮ್ಮ ದರ್ಶನದಿಂದ ಅವರಿಗೆ ಅಷ್ಟು ಅವರ ಹೃದಯಗಳೆಲ್ಲ ಕರಗಿ ಹೋಗಿದೆ. ಎಲ್ಲರೂ ಕೂಡ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಭಾವೋದ್ವೇಗದಲ್ಲಿ ಇದ್ದಾರೆ. ಅವರ ಕಣ್ಣುಗಳಲ್ಲಿ ಸಾವಿರಾರು ಜನರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸೊ ಅದಕ್ಕೆ ರಮಾನಂದ ರಾಯರು ಹೇಳ್ತಾರೆ, ಮಹಾಪ್ರಭುಗಳೇ,
ನಿಮ್ಮ ವರ್ತನೆ, ನಿಮ್ಮ ದೈಹಿಕ ಲಕ್ಷಣಗಳನ್ನು ನೋಡಿದರೆ ನೀವು ಸಾಕ್ಷಾತ್ ನಾರಾಯಣ ಅಂತ ಹೇಳ್ತಾರೆ. ಯಾಕೆಂದ್ರೆ ಚೈತನ್ಯ ಮಹಾಪ್ರಭುಗಳ ದೈಹಿಕ ಲಕ್ಷಣಗಳು ಅಸಾಧಾರಣವಾಗಿದ್ದವು. ಯಾಕೆಂದ್ರೆ ಅವರ ಎದೆ ಅವರ ಮುಂಗೈ ಅಳತೆ ಎಷ್ಟು ಇತ್ತಂತೆ, ಎದೆ ಅಳತೆ. ಸೊ ಅಷ್ಟು ಆಮೇಲೆ ಅವರು ತುಂಬಾ ಕರುಣಾಳು. ಅವರಿಗೆ ಎಲ್ಲರ ತಂದೆ ಭಗವಂತ ಸಾಕ್ಷಾತ್ ಕೃಷ್ಣ. ಸೊ ಹಾಗಾಗಿ ಅವರು ಈ ರೀತಿ ಕಂಗೊಳಿಸ್ತಾ ಇದ್ದಿದ್ರು, ನೀವು ಸಾಕ್ಷಾತ್ ನಾರಾಯಣ ಅಂತ ಹೇಳಿದ್ರು. ಅದಕ್ಕೆ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ಅವ್ರು ಹೇಳ್ತಾರೆ, ರಾಮಾನಂದ ರಾಯರೇ ನೀವು ಭಾಗವತೋತ್ತಮರು ಅಂತ ಹೇಳ್ತಾರೆ. ಭಾಗವತೋತ್ತಮರು ಅಂತಂದ್ರೆ ಬೆಸ್ಟ್ ಆಫ್ ದ ಟಾಪ್ ಮೋಸ್ಟ್ ಡಿವೋಟಿ, ಅಂದ್ರೆ ಭಕ್ತರಲ್ಲಿ ಅತಿ ಉತ್ತಮವಾದವರು. ತುಮಿ ಮಹಾ ಭಾಗವತೋತ್ತಮ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ ರೀತಿ ನಿಮ್ಮ ದರ್ಶನ ನೋಡಿ ಎಲ್ಲರ ಜನರ ಹೃದಯ ಕರಗಿದೆ. ಚೈತನ್ಯ ಮಹಾಪ್ರಭುಗಳೇ ನಿಮ್ಮ ದರ್ಶನ ನೋಡಿ ಜನರ ಹೃದಯ ಕರಗಿದೆ ಅಂತ ಹೇಳಿದ್ರೆ, ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ಭಾಗವತೋತ್ತಮರೇ ನೀವು ತುಂಬಾ ಒಳ್ಳೆಯ ಭಕ್ತರು, ನಿಮ್ಮ ದರ್ಶನ ನೋಡಿ ಅವರ ಹೃದಯ ಕರಗಿದೆ. ಹೀಗೆ ಯಾಕೆ ಹೇಳಿದ್ರು? ಹರೇ ಕೃಷ್ಣ. ಚೈತನ್ಯ ಮಹಾಪ್ರಭುಗಳು ಹೀಗೆ ಯಾಕೆ ಹೇಳಿದ್ರು? ಹರೇ ಕೃಷ್ಣ. ಹರೇ ಕೃಷ್ಣ ಕೇಳ್ತಾ ಉಂಟಾ? ಹರೇ ಕೃಷ್ಣ ಕೇಳ್ತಾ ಉಂಟಾ? ಹರೇ ಕೃಷ್ಣ ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ. ಮತ್ತೆ ಯಾರು ಏನು ಉತ್ತರ ಕೊಡುದಿಲ್ಲ, ಏನು ಹಾ ಹೂ ಇಲ್ಲ. ನಾನು ಇವಾಗ ಜಾಯಿನ್ ಆದೆ, ಕೇಳಿಸ್ತಾ ಇದೆ. ಬೇರೆಯವರು ಯಾಕೆ ಈ ರೀತಿ ಪ್ರಶ್ನೆ? ಅವರು ಈ ರೀತಿ ನೀವು ಮಹಾಭಾಗವತರು, ನಿಮ್ಮ ದರ್ಶನದಿಂದ ಅವರ ಹೃದಯ ಕರಗಿದೆ ಜನರದ್ದು ಅಂತ ಹೇಳ್ತಾರೆ. ಹರೇ ಕೃಷ್ಣ ಯಾಕೆ ಹೀಗೆ? ಹರೇ ಕೃಷ್ಣ. ಗೊತ್ತಿಲ್ಲ ಮಾತಾಜಿ. ಲತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಶ್ರೀದೇವಿ ಮಾತಾಜಿ. ಮಾತಾಜಿ ಅವರು ಅಂದ್ರೆ ಅವರಿಂದ ಭಾಗವತ ಕೇಳಬೇಕು ಅಂತೇನ ಮಾತಾಜಿ? ಅಲ್ಲ ಭಾಗವತ ಕೇಳ್ತಾ ಇಲ್ಲ. ಸೊ ನೀವು ಮಹಾಭಾಗವತರು ಅಂದ್ರೆ ನೀವು ಅತ್ಯಂತ ಉತ್ತಮ ಭಕ್ತರು ಅಂತ. ಸೊ ನಿಮ್ಮನ್ನು ನೋಡಿ ಜನರಿಗೆ ಹೃದಯ ಕರಗಿದೆ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ನೀವು ನಾರಾಯಣ ನಿಮ್ಮನ್ನು ನೋಡಿ ಜನರಿಗೆ ಹೃದಯ ಕರಗಿದೆ ಅಂತೇಳಿ ರಾಮಾನಂದ ರಾಯರು ಹೇಳಿದ್ರೆ, ರಾಮಾನಂದ ರಾಯರಿಗೆ ಚೈತನ್ಯ ಮಹಾಪ್ರಭುಗಳು ನೀವು ಭಾಗವತ ಉತ್ತಮರು, ನಿಮ್ಮನ್ನು ನೋಡಿ ಜನ ಹೃದಯ ಕರಗಿದ್ರೆ, ಒಬ್ಬರಿಗೊಬ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಭಗವಂತನ ಭಕ್ತರ ಮಹಿಮೆಯನ್ನು ಏನು ಅವರು ಭಕ್ತರ ಮಹಿಮೆಯನ್ನು ಜಗಜ್ಜಾಹಿರ ಮಾಡ್ಲಿಕ್ಕೆ ಅವರೇ ಕಾತರರಾಗಿರ್ತಾರೆ. ಹಾಗೆ ಭಕ್ತರನ್ನ ಮಹಿಮೆಯನ್ನು ಅವರು ಹೇಳ್ಬೇಕು ಅಂದ್ರೆ ಅವ್ರು ತುಂಬಾ ಇಷ್ಟ. ಸೊ ಅದಕ್ಕಾಗಿ ಚೈತನ್ಯ ಮಹಾಪ್ರಭುಗಳು ಹಾಗೆ ಹೇಳಿದ್ರು. ಇಲ್ಲಿ ಪ್ರಭು ಈ ತರ ಹೇಳಿದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಸೊ ಈಗ ರಾಮಾನಂದರಾಯರು ಏನ್ ಹೇಳ್ತಾರೆ, ನೀನು ದೊಡ್ಡ ಭಕ್ತ, ನೀನು ಭಕ್ತರಲ್ಲಿ ನೀನು ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಭಕ್ತ ಭಾಗವತರು ಅಂದ್ರೆ ಅವರು ಎಲ್ಲರಲ್ಲೂ ಕೂಡ ಕೃಷ್ಣನನ್ನೇ ನೋಡ್ತಾರೆ. ಸೊ ಭಕ್ತ ಭಾಗವತ ಅಂದ್ರೆ ಅವರು ಎಲ್ಲರನ್ನೂ ಒಂದೇ ರೀತಿ ನೋಡ್ತಾರೆ. ಅಂದ್ರೆ ಯಾರಲ್ಲೂ ಕೂಡ ಅವರು ಇದನ್ನ ಭೇದ ಭಾವ ಮಾಡೋದಿಲ್ಲ. ಸೊ ಅಂತವರು. ಸೊ ತರ ಲೆವೆಲಿನ ಭಕ್ತರು ಇವರು ರಾಮಾನಂದ ರಾಯರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಅದೇ ಸಮಃ ಸರ್ವೇಷು ಭೂತೇಶು ಯಪಶ ಭಗವತ್ ಭಾವಂ ಆತ್ಮನಃ ಭೂತಾನಿ ಭಗವತಿ ಆತ್ಮನಿ ಏಷ ಭಾಗವತೋತ್ತಮ. ಅಂದ್ರೆ ಅವರು ಭಾಗವತೋತ್ತಮ ಅಂದ್ರೆ ಭಾಗವತೋತ್ತಮರು ಎಲ್ಲೆಲ್ಲೂ ಕೃಷ್ಣನನ್ನೇ ಕಾಣ್ತಾರೆ. ಸೊ ಅಂತವರು. ಸೊ ಹಾಗಾಗಿ ಅಷ್ಟು ಅಡ್ವಾನ್ಸ್ಡ್ ಡಿವೋಟಿ ಶ್ರೀ ರಾಮಾನಂದ ರಾಯರು. ಈಗ ರಾಮಾನಂದ ರಾಯ ಹೀಗೆ ಹೇಳಿದ್ರಲ್ಲ, ಪ್ರಭುಗಳು ಏನ್ ಹೇಳ್ತಾರೆ? ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ರಾಮಾನಂದ ರಾಯರೇ ನಾನು ಮಾಯಾವಾದಿ ಸನ್ಯಾಸಿ, ನಾನು ಅಭಕ್ತ, ನಿಮ್ಮ ಸ್ಪರ್ಶದಿಂದ ನಾನು ಕೃಷ್ಣ ಪ್ರೇಮದಲ್ಲಿ ಮುಳುಗಿದ್ದೇನೆ. ಇದು ಅರ್ಥ ಆಯ್ತಾ ನಿಮ್ಗೆ? ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ರಾಮಾನಂದ ರಾಯರೇ ನಿಮ್ಮ ಸ್ಪರ್ಶದಿಂದ ನಾನು ಮಾಯಾವಾದಿ ಸನ್ಯಾಸಿ ಆಗಿದ್ದೆ, ಈಗ ನಾನು ಕೃಷ್ಣ ಪ್ರೇಮದಲ್ಲಿ ತೇಲಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ? ಹರೇ ಕೃಷ್ಣ.
ಸಾಕ್ಷಾತ್ ಭಗವಂತ ಅವನು ರಾಮಾನಂದ ರಾಯರನ್ನ ಟಚ್ ಮಾಡಿ ಸ್ಪರ್ಶ ಮಾಡಿ ನನಗೆ ನಿಮ್ಮಿಂದ ನಿಮ್ಮದ ಇದರಿಂದ ನಾನು ಕೃಷ್ಣ ಪ್ರೇಮದಲ್ಲಿ ತೇಲಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಭಕ್ತರ ಮಹಿಮೆಯನ್ನು ಹೇಳಿದಷ್ಟು ಅವರಿಗೆ ಕಡಿಮೆ ಭಗವಂತನಿಗೆ. ಸೊ ಹಾಗಾಗಿ ಹಾಗೆ ಹೇಳ್ತಾರೆ. ಆಮೇಲೆ ಭಟ್ಟಾಚಾರ್ಯಗೆ ಇದು ಗೊತ್ತಿತ್ತು, ಅದಕ್ಕೆ ಅವರು ನನ್ನನ್ನ ಇಲ್ಲಿ ಕಳಿಸಿದ್ದಾರೆ, ನಿಮ್ಮ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ಲಿಕ್ಕೆ ಅವರು ಕಳಿಸಿದ್ದಾರೆ ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಸೊ ಆಗ ರಾಮಾನಂದ ರಾಯರಿಗೆ ಹೇಳ್ತಾರೆ. ಅವಾಗ ಈಗ ರಾಮಾನಂದ ರಾಯರು ಏನ್ ಹೇಳ್ತಾರೆ ಅಂತಂದ್ರೆ, ನನ್ನ ಮನಸ್ಸು ತುಂಬಾ ಇದಾಗಿದೆ, ಶುದ್ಧಿ ಹೋಗ್ಬೇಕು, ನಾನು ನನ್ನ ಮನಸ್ಸು ಶುದ್ಧಿ ಆಗ್ಬೇಕು ಅಂದ್ರೆ ನೀವು 5 ರಿಂದ 7 ದಿವಸನಾರು ಇಲ್ಲಿ ಉಳ್ಕೊಳ್ಬೇಕು, ಮತ್ತೆ ನೀವು ನನ್ನ ಮನಸ್ಸನ್ನ ಶುದ್ಧಿ ಮಾಡ್ಬೇಕು ಇಂತ. ಈ ರೀತಿ ಒಬ್ಬರನ್ನೊಬ್ಬರು ಇಲ್ಲಿ ಭಕ್ತ ಭಾಗವತ. ಸೊ ಇವರ ಭಗವಂತ ಮತ್ತು ಭಕ್ತ ಭಾಗವತ ಇವರ ಸಮಾವೇಶ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು, ರಾಮಾನಂದ ರಾಯರು ಇವರ ಸಮಾವೇಶ, ಅವರ ಚರ್ಚೆ ಹೀಗಿರುತ್ತದೆ. ಸೊ ಹಾಗಾಗಿ ಇಲ್ಲಿ ಒಬ್ಬರನ್ನೊಬ್ರು ಅವರು ಏನ್ ಮಾಡಿದ್ರು, ಅವರು ಹೊಗಳಿದ್ರು. ಮತ್ತೆ ಒಬ್ಬರನ್ನೊಬ್ಬರು ಅವರ ದರ್ಶನದಿಂದ ಅವರು ಚೈತನ್ಯ ಮಹಾಪ್ರಭುಗಳಿಗೆ ರಾಮಾನಂದರ ದರ್ಶನ ಮಾಡಿ ಆನಂದ ಆಯ್ತು, ರಾಮಾನಂದ ರಾಯರಿಗೆ ಚೈತನ್ಯ ಮಹಾಪ್ರಭುಗಳ ದರ್ಶನ ಮಾಡಿ ಆನಂದ ಆಯ್ತು. ಸೊ ಈ ರೀತಿ ಅವರು ಭೇಟಿ ಆಯ್ತು. ಆಮೇಲೆ ಅವರು ಮತ್ತೆ ಒಬ್ಬರಿಂದೊಬ್ರು ಬೀಳ್ಕೊಟ್ರು. ಆದ್ರೆ ಅವ್ರಿಗೆ ಮತ್ತೆ ಭೇಟಿ ಆಗ್ಬೇಕು ಅಂತ ತುಂಬಾ ಖುಷಿ ಆಸೆ ಇಟ್ಕೊಂಡು ಹೋಗಿದ್ರು. ಆಮೇಲೆ ಮತ್ತೆ ಸಂಜೆ ಆಯ್ತು. ಸಂಜೆ ಆದ್ಮೇಲೆ ಮತ್ತೆ ಬಂದ್ರು. ಮತ್ತೆ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿ ಆ ಒಂದು ಗೋದಾವರಿ ನದಿ ತೀರಕ್ಕೆ ಸ್ನಾನ ಮಾಡಿ ಅಲ್ಲಿ ಮತ್ತೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಕೂತಿದ್ರು, ಕೀರ್ತನೆ ಮಾಡ್ಕೋತಾ ಕೂತಿದ್ರು. ಸೊ ಅವಾಗ ಮತ್ತೆ ಈ ರಾಮಾನಂದ ರಾಯರು ಬಂದ್ರು. ರಾಮಾನಂದ ರಾಯರು ಬಂದವು ಅವರಿಗೆ ದಂಡವತ್ ಪ್ರಣಾಮ ಮಾಡಿದ್ರು. ಅವರಿಗೆ ಮತ್ತೆ ಮಹಾಪ್ರಭುಗಳು ಅವರನ್ನ ಆಲಿಂಗಿಸಿದ್ರು. ಆಲಿಂಗಿಸಿ ಅವರು ಏನ್ ಹೇಳ್ತಾರೆ, ಕೃಷ್ಣನ ಬಗ್ಗೆ ಮಾತನಾಡ್ಲಿಕ್ಕೆ ಬೇಕು ನಿಮ್ ಜೊತೆ ಅಂತ ಹೇಳಿ. ನೋಡಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಮತ್ತೆ ಬಂದ್ರು. ಮತ್ತೆ ಇನ್ನೇನು ರಾಮಾನಂದ ರಾಯರ ಪ್ರಶ್ನೆ ಕೇಳಬೇಕು ಅಂತ ಇದ್ದಿದ್ರು ಶ್ರೀ ಚೈತನ್ಯ ಮಹಾಪ್ರಭುಗಳ ಹತ್ರ. ನೋಡಿ, ನನಗೆ ಮತ್ತೆ ಏನಾದ್ರು ಸ್ವಲ್ಪ ಆಧ್ಯಾತ್ಮಿಕ ಜ್ಞಾನಾರ್ಜನೆ ಬಗ್ಗೆ ನನಗೆ ಇನ್ನೇನು ನೀವು ಹೇಳಿ ಏನಾದ್ರು ಅಂತ ಇನ್ನೇನು ಹೇಳಬೇಕು ಅಂತ ಇದ್ರು. ಆವಾಗ ಪ್ರಭು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಅವರು ಹೇಳ್ತಾರೆ, ಮಾನವನ ಬದುಕಿನ ಅಂತಿಮ ಧ್ಯೇಯವನ್ನು ಕುರಿತಂತೆ ಧರ್ಮ ಗ್ರಂಥಗಳನ್ನ 1-2 ಶ್ಲೋಕಗಳನ್ನು ನೀವು ಉಲ್ಲೇಖಿಸಿ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ರಾಮಾನಂದ ರಾಯರ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತಾರೆ. ಸೊ ಇದು ರಾಮಾನಂದ ರಾಯರು ಚೈತನ್ಯ ಮಹಾಪ್ರಭುಗಳ ಹತ್ರ ಕೇಳಲಿಕ್ಕೆ ಇಷ್ಟಪಡಬೇಕು ಅಂತ, ಪ್ರಶ್ನೆ ಕೇಳಬೇಕು ಅಂತ ಇನ್ನೇನು ಶುರು ಮಾಡ್ಬೇಕು ಅಷ್ಟೊತ್ತಿಗೆ ಅವರು ಮತ್ತೆ ಕೇಳಿಬಿಟ್ರು. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ಭಗವಂತ ಭಕ್ತರಿಂದ ಭಗವಂತನ ಆ ಮಹಿಮೆಗಳನ್ನು ಕೇಳಲಿಕ್ಕೆ ಸದಾ ಕಾತರನಾಗಿರುತ್ತಾನೆ. ಸೊ ಇಲ್ಲಿ ಅದನ್ನ ನಮಗೆ ಇಲ್ಲಿ ಎದ್ದು ಕಾಣುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡೋಣ ರಾಮಾನಂದ ರಾಯರು ಏನ್ ಹೇಳಿದ್ರು. ರಾಮಾನಂದ ರಾಯರು ಇಲ್ಲಿಗೆ ನಾವು ತುಂಬಾ ಚೆನ್ನಾಗಿದೆ ತಿಳ್ಕೋಬೇಕು. ಏನಂತಂದ್ರೆ, ಈ ಒಂದು ಅತ್ಯಂತ ರಹಸ್ಯವಾದ ವಿಚಾರಗಳನ್ನೆಲ್ಲ ಅವರು ರಾಮಾನಂದ ರಾಯರ ಹತ್ರ ಮಾತಾಡ್ತಾರೆ. ಇಲ್ಲಿ ಭಗವದ್ಗೀತೆಯನ್ನು ಅವರು ಚೈತನ್ಯ ಮಹಾಪ್ರಭುಗಳು ಭಟ್ಟಾಚಾರ್ಯರ ಹತ್ರ ಮತ್ತೆ ಪ್ರಕಾಶಾನಂದ ಸರಸ್ವತಿ ಹತ್ರ ಚರ್ಚೆ ಮಾಡಿದ್ರು. ಅವರು ಮಾಯಾವಾದಿ ಸನ್ಯಾಸಿಗಳಾಗಿದ್ರು ಪ್ರಕಾಶಾನಂದ ಸರಸ್ವತಿ, ಮತ್ತೆ ಭಟ್ಟಾಚಾರ್ಯರು ಕೂಡ ಪ್ರಕಾಂಡ ಪಂಡಿತ ಮಾಯಾವಾದಿ. ಸೊ ಅವ್ರ ಹತ್ರ ಭಗವದ್ಗೀತೆ ಚರ್ಚೆ ಮಾಡಿದ್ರು. ಆಮೇಲೆ ಇಲ್ಲಿ ಭಕ್ತಿ ಸೇವೆಯ ಬಗ್ಗೆ ಸನಾತನ ಗೋಸ್ವಾಮಿ ಮತ್ತು ರೂಪ ಗೋಸ್ವಾಮಿ ಅವರ ಹತ್ರ ಚರ್ಚೆ ಮಾಡಿದ್ರು. ಈಗ ರಾಮಾನಂದ ರಾಯರ ಹತ್ರ ಏನು ಸಂವಾದ ಮಾಡ್ತಾರೆ ಅಂದ್ರೆ, ವ್ರಜಲೀಲೆ ಅಂದ್ರೆ ಭಗವಂತನ ಆ ಕೃಷ್ಣನ ಆ ವ್ರಜಲೀಲೆ ಅಂದ್ರೆ ಪಾಸ್ಟ್ ಟೈಮ್ಸ್ ಆಫ್ ಕೃಷ್ಣ ಇನ್ ವೃಂದಾವನ ವ್ರಜಲೀಲೆ ಮತ್ತು ಕೃಷ್ಣನ ಮತ್ತು ಗೋಪಿಯರ ನಡುವೆ ಇರ್ತಕ್ಕಂತಹ ಆ ಒಂದು ಕೃಷ್ಣ ಗೋಪಿಯರ ಜೊತೆ ನಡೆದುಕೊಂಡಿದ್ದು ಅವರ ರಾಸಲೀಲೆ ಅದೆಲ್ಲ ಇತ್ತಲ್ಲ. ಸೊ ಅಂತರಂಗದ ವಿಚಾರ, ಕೃಷ್ಣನ ಮತ್ತು ಗೋಪಿಯರ ನಡುವಿನ ಒಂದು ಸಂಬಂಧ, ಇದು ಅತ್ಯಂತ ರಹಸ್ಯವಾದದ್ದು ಭಾಗವತಮಲ್ಲಿ. ಸೊ ಈ ರಹಸ್ಯದ ಭಾಗಗಳನ್ನು ಅವರು ರಾಮಾನಂದ ರಾಯರ ಜೊತೆ ಚರ್ಚಿಸಿದರು. ಈ ರಹಸ್ಯವಾದ ಭಾಗಗಳು ಇದನ್ನ ಎಲ್ಲರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಇದನ್ನ ಭಕ್ತ ಭಾಗವತೋತ್ತಮರ ಜೊತೆ ಚರ್ಚೆ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಚರ್ಚೆಯ ವಿಷಯ ಇಲ್ಲಿ
ಅಂದ್ರೆ ಈ ಚೈತನ್ಯ ಮಹಾಪ್ರಭುಗಳು ಮತ್ತು ರಾಮಾನಂದರಾಯರು ಇವರ ಚರ್ಚೆಯ ವಿಚಾರ ಮುಖ್ಯವಾಗಿ ಇದು ಈ ಸಬ್ಜೆಕ್ಟ್. ಅಂದ್ರೆ ಅದು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಬಿಟ್ವೀನ್ ಕೃಷ್ಣ ಅಂಡ್ ದ ಗೋಪೀಸ್, ಮತ್ತೆ ಕೃಷ್ಣನ ವ್ರಜಲೀಲೆಗಳು ಅದರ ಕುರಿತಾಗಿ ಇತ್ತು. ಅದರ ಬೇಸ್, ಅದರ ಮೂಲ ತತ್ವ ಅದಿತ್ತು. ಆಮೇಲೆ ಈಗ ನೀವು ಮಾನವನ ಬದುಕಿನ ಬಗ್ಗೆ ಈಗ ಅಂತಿಮ ಧ್ಯೇಯದ ಕುರಿತು ಹೇಳಿ, ಅದಕ್ಕೆ ಹೇಳ್ತಾರೆ ಇವರು, ನನಗೇನು ಬರಲ್ಲ ಮೊದ್ಲೆಲ್ಲ ಹೇಳ್ತಾರೆ, ಆಮೇಲೆ ಕಡೆಗೆ ಕಿಬಾ ವಿಪ್ರ ಕಿಬಾನ್ಯಾಸ, ಇದನ್ನ ನನಗೇನು ಬರಲ್ಲ, ನಾನು ಶೂದ್ರ, ನಾನು ವಿಷಯಿ, ನಾನು ಇಲ್ಲಿ ಸರ್ಕಾರಿ ನೌಕರಿ ಮಾಡ್ತಾ ಇದ್ದೇನೆ, ಅದರಿಂದ ನನಗೇನು ಬರಲ್ಲ, ಅದಕ್ಕೆ ನೀವು ನನಗೆ ಏನಾದ್ರೂ ನನಗೆ ಹೇಳಿಕೊಟ್ರೆ, ಅಂದ್ರೆ ಮನಸ್ಸಿನ ಅಂದ್ರೆ ನನ್ನ ಹೃದಯದಲ್ಲಿ ನೀವು ಜ್ಞಾನ ಕೊಟ್ರೆ ನಾನು ಹೇಳಬಲ್ಲೆ. ಸೊ ನಾನು ವೀಣೆಯ ತಂತಿ, ನೀವೇ ವೈಣಿಕ, ಅಂದ್ರೆ ವೀಣೆ ಬಾರಿಸೋರು ನೀವು, ತಂತಿ ನಾನು, ಆತರ ಹೇಳ್ತಾರೆ. ಅವಾಗ ಇವರು ನಾನು ಹೇಳ್ತಾನೆ ನನಗೇನು ಬರ ಅಂದ್ಕೊಳ್ಳೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಏನು ಹೇಳ್ತಾರೆ, ಕಿಬಾ ವಿಪ್ರ ಕಿಬಾ ನ್ಯಾಸಿ, ಯಾರು ಬ್ರಾಹ್ಮಣ ಯಾರು ಸನ್ಯಾಸಿ, ಶೂದ್ರಕ್ಕೇನೇನಯ್ಯ, ಶೂದ್ರ ಯಾರು, ಕೃಷ್ಣ ತತ್ವ ಸೇಯಿ ಯಯಿ ಕೃಷ್ಣ ತತ್ವ ವೇತ್ತ ತೇ ಸೇಯಿ ಗುರುಹೋಯ, ಅಂದ್ರೆ ಯಾರು ಕೃಷ್ಣ ತತ್ವವನ್ನ ತಿಳಿದುಕೊಂಡಿರ್ತಾರೆ ಅವರು ಗುರುವಾಗ್ಲಿಕ್ಕೆ ಸಾಧ್ಯ. ಸೊ ಹಂಗಾಗಿ ನೀವು ಕೃಷ್ಣ ತತ್ವವನ್ನು ತಿಳಿದವರು, ನನಗೆ ಕೃಷ್ಣನ ಬಗ್ಗೆ ಹೇಳಿ, ನಾನು ನಿಮ್ಮಿಂದ ಕೃಷ್ಣನ ಬಗ್ಗೆ ಕೇಳಬೇಕು, ನನ್ನ ಮನಸ್ಸಿಗೆ ಅಂದ್ಬಿಟ್ಟಿದೆ ಕೃಷ್ಣನ ಬಗ್ಗೆ ಕೇಳಬೇಕು. ಯಾಕೆ ಹೀಗೆ ಹೇಳ್ತಾರೆ ಅಂತಂದ್ರೆ, ಚೈತನ್ಯ ಮಹಾಪ್ರಭುಗಳು ಅವರು ಕೃಷ್ಣ ಮತ್ತು ರಾಧಾರಾಣಿ ಇಬ್ಬರ ಕಾಂಬಿನೇಷನ್ ಮತ್ತು ರಾಧಾಭಾವದಲ್ಲಿ ಬಂದಿದ್ದಾರೆ. ರಾಧಾಭಾವದಲ್ಲಿ ಬಂದಿರೋದ್ರಿಂದ ಕೃಷ್ಣನ ಬಗ್ಗೆ ಕೇಳಬೇಕು ಅಂತ ತುಂಬಾ ಇಚ್ಛೆ ಇದೆ. ಸೊ ಹಾಗಾಗಿ ಇಲ್ಲಿ ರಾಮಾನಂದ ರಾಯರು ವಿಶಾಖ ಸಖಿ, ಸೊ ವಿಶಾಖ ಸಖಿ ರಾಧಾರಾಣಿಗೆ ಆಪ್ತ ಸೇವಕಿ. ಸೊ ಹಾಗಾಗಿ ರಾಧಾರಾಣಿ ವಿಶಾಖ ಸಖಿ ಹತ್ರ ಮಾತನಾಡಿದ ಹಾಗೆ ಇದನ್ನ ನಾವು ತಿಳ್ಕೊಳ್ಬೇಕು. ಸೊ ಹಾಗಾಗಿ ಕೃಷ್ಣನ ವಿಚಾರ ಏನು, ಕೃಷ್ಣನ ವಿಚಾರ. ಸೊ ಹೀಗೆ ಇಲ್ಲಿ ರಾಮಾನಂದ ರಾಯರು ಅವರು ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು ಕೇಳ್ತಾರೆ. ಸೊ ಇದು ತುಂಬಾ ಇದಾಗಿದೆ, ಚೆನ್ನಾಗಿದೆ ಈ ಡಿಸ್ಕಷನ್ಸ್. ಅಂದ್ರೆ ರಾಮಾನಂದ ರಾಯರ ಜೊತೆ ಅವರ ಇದು ಪ್ರಶ್ನೆ ಏನ್ ಕೇಳಿದ್ರು, ನಮ್ಗೆ ಮಾನವನ ಬದುಕಿನ ಅಂತಿಮ ಧ್ಯೇಯದ ಬಗ್ಗೆ ಧರ್ಮ ಗ್ರಂಥಗಳಲ್ಲಿ ಏನ್ ಹೇಳಿದೆ ನಮ್ಗೆ ತಿಳಿಸಿ, ಒಂದೆರಡು ಶ್ಲೋಕಗಳ ಮೂಲಕ ತಿಳಿಸಿ ಅಂದ್ರು. ಸೊ ಅವಾಗ ರಾಮಾನಂದ ರಾಯರು ಏನ್ ಹೇಳ್ತಾರೆ ನೋಡೋಣ. ಇಲ್ಲಿ ನಾವು ತಿಳ್ಕೊಬೇಕು ಏನಂತಂದ್ರೆ, ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು, ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಹೇಳತಕ್ಕಂಥದ್ದು ಎಲ್ಲ ಜೀವಾತ್ಮರಲ್ಲೂ ಸ್ವಾಭಾವಿಕವಾಗಿಯೇ ಇರುತ್ತೆ. ಈ ಭಕ್ತಿ ಸೇವೆ ಅಂದ್ರೆ ಅದು ಕೃಷ್ಣ ಪ್ರಜ್ಞೆ ಹೇಳ್ತಕ್ಕಂಥದ್ದು ಎಲ್ಲ ಜೀವಿಗಳಲ್ಲಿಯೂ ಜೀನ್ಸ್ ಅಲ್ಲಿ ಇದೆ. ಎಲ್ಲಾ ಮನುಷ್ಯರಲ್ಲೂ ಎಲ್ಲಾ ಜೀವಿಗಳಲ್ಲೂ ಅವರ ಜೀನ್ಸ್ ಅಲ್ಲೇ ಇದೆ. ಸೊ ಅದರಿಂದ ಇದು ಏನಾಗಿರುತ್ತೆ ಅಂದ್ರೆ ಸುಪ್ತವಾಗಿ ಅಡಗಿರುತ್ತೆ. ಸೊ ಕೃಷ್ಣ ಪ್ರಜ್ಞೆಯನ್ನ ಹೊರಗಿಂದ ತರೋದು ಬೇಕಾಗ್ಲಿಲ್ಲ, ಅದು ನಮ್ಮಲ್ಲಿಯೇ ಇದೆ, ಆದರೆ ಸುಪ್ತವಾಗಿ ಅಡಗಿದೆ. ಸೊ ಅದನ್ನ ಈ ಸುಪ್ತವಾಗಿ ಅಡಗಿದ್ದನ್ನ ಜಾಗೃತಗೊಳಿಸಬೇಕು. ಸೊ ಹಾಗಾಗಿ ಇದು ಯಾವಾಗ ಸಾಧ್ಯ ಆಗತ್ತೆ ಅಂತಂದ್ರೆ ದಿವ್ಯ ಜ್ಞಾನ ಬಂದಾಗ ಸಾಧ್ಯ ಆಗತ್ತೆ. ಸೊ ಈ ದಿವ್ಯ ಜ್ಞಾನ ಬರೋದು ಯಾವಾಗ ಅಂದ್ರೆ 3 ಗುಣಗಳಿಂದ ಮುಕ್ತರಾದಾಗ ಆ ವ್ಯಕ್ತಿ ದಿವ್ಯ ಸ್ಥಾನಕ್ಕೆ ಹೋಗ್ತಾನೆ. ಸೊ ದಿವ್ಯ ಜ್ಞಾನ ಬರುತ್ತೆ. ಸೊ ಆಗ ಭಕ್ತಿ ಸೇವೆಯಲ್ಲಿ ತೊಡಗಬಹುದು. ಆಗ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಅದು ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ, ಭಗವಂತನ ಭಕ್ತಿ ಸೇವೆಯನ್ನು ಆವಾಗ ಹೇಳ್ತಾರೆ. ಸೊ ಇದು ಪರೋಧರ್ಮ, ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು ಅದು ಪರೋಧರ್ಮ ಅಂತ. ಸೊ ಈಗ ಹೇಳಿದಾಗ ರಾಮಾನಂದರಾಯರು ಏನ್ ಉತ್ತರ ಕೊಡ್ತಾರೆ, ರಾಮಾನಂದರಾಯರು ಏನ್ ಹೇಳ್ತಾರೆ ಅಂತಂದ್ರೆ, ವೃತ್ತಿ ಧರ್ಮಕ್ಕೆ ಪ್ರಾಮಾಣಿಕವಾಗಿ ಅಂಟಿಕೊಳ್ಳುವ ವ್ಯಕ್ತಿ ಕ್ರಮೇಣ ದೈವ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಅಂದ್ರೆ ಇಲ್ಲಿ ಮಾನವ ಸಮಾಜದಲ್ಲಿ ವರ್ಣಾಶ್ರಮ ಧರ್ಮವನ್ನ ಸರಿಯಾಗಿ ಪಾಲಿಸೋದ್ರಿಂದ ಭಗವಂತನ ಒಂದು ಭಕ್ತಿ ಸೇವೆಯನ್ನ ನಾವು ಜಾಗೃತಗೊಳಿಸಬಹುದು ಅಂತ ಇದರಲ್ಲಿ ಅವರು ವಿಷ್ಣು ಪುರಾಣದ ಒಂದು ಶ್ಲೋಕ ಹೇಳ್ತಾರೆ. ವಿಷ್ಣು ಪುರಾಣ ಶ್ಲೋಕದಲ್ಲಿ ಏನಿದೆ ಅಂತಂದ್ರೆ, ವರ್ಣಾಶ್ರಮ ಆಚರವತಾ ಪುರುಷೇಣ ಪರಹ ಪುಮಾನ್ ವಿಷ್ಣುರಾರಾಧ್ಯತೆ ಪಂಥ ನಾಣ್ಯ ತತ್ತೋಷ ಕಾರಣಂ. ಅಂದ್ರೆ ರಾಯರು ಹೇಳಿದ್ರು, ಭಗವಂತ ಹೇಳಿದ್ದಾನೆ, ಎಲ್ಲರೂ ಕೂಡ ವರ್ಣ ಮತ್ತು ಆಶ್ರಮಗಳಲ್ಲಿ ಸ್ಥಿತರಾದ್ರೆ, ಎಲ್ಲಾ ಜನರು ವರ್ಣ ಮತ್ತು ಅವರವರ ವರ್ಣ ಅವರವರ ಆಶ್ರಮ ಇದರಲ್ಲಿ ಸ್ಥಿತರಾದರೆ ಮತ್ತು ಅವರವರ ವರ್ಣಕ್ಕೆ ಅವರವರ ಆಶ್ರಮಕ್ಕೆ ಯಾವ ಒಂದು
ವೃತ್ತಿ ಧರ್ಮವನ್ನು ಭಗವಂತ ಕೊಟ್ಟಿದ್ದಾನೆ, ಅದನ್ನು ಸರಿಯಾಗಿ ಮಾಡಿದರೆ ಭಗವಂತನನ್ನ ತೃಪ್ತಿಪಡಿಸಬಹುದು. ಇದನ್ನ ಹೇಳ್ತಾ ಇದ್ದಾರೆ ಈ ವಿಷ್ಣು ಪುರಾಣದವನ್ನ ಅವರು ಒಂದು ಶ್ಲೋಕವನ್ನ ಹೇಳಿದ್ದಾರೆ. ಇದನ್ನ ಬಿಟ್ರೆ ಭಗವಂತನನ್ನ ಸಂತೃಪ್ತಿಗೊಳಿಸ್ಲಿಕ್ಕೆ ಬೇರೆ ಮಾರ್ಗ ವ್ಯಕ್ತಿಗೆ ಇಲ್ಲ. ಸೊ ಇದರ ಅರ್ಥ ಏನು ಅಂತಂದ್ರೆ, ಈ ಮಾತಿನ ಭಾವಾರ್ಥ ಏನು ಕೇಳಿದ್ರೆ, ಈ ಮಾನವ ಜನ್ಮ ತುಂಬಾ ಶ್ರೇಷ್ಠವಾದದ್ದು. 84 ಲಕ್ಷ ಯೋನಿ ದಾಟಿ ನಮಗೆ ಸಿಕ್ಕಿದ ಜನ್ಮ. ಸೊ ಈ ಮಾನವ ಜನ್ಮದಲ್ಲಿ ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಜೀವನ, ಈ ಮಾನವ ಜೀವನ ಇದೆ. ಸೊ ಮನುಷ್ಯ ಜೀವನ ಇರತಕ್ಕಂಥದ್ದು ಏನು, ಅದನ್ನ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ತಾನು ಯಾರು, ಭಗವಂತ ಯಾರು, ನನಗೆ ಮತ್ತು ಭಗವಂತನಿಗೆ ಏನು ಸಂಬಂಧ, ಇದನ್ನು ತಿಳ್ಕೊಳ್ಳಿಕ್ಕಿದೆ. ಸೊ ಹಾಗಾಗಿ ಇದನ್ನ ತಿಳ್ಕೊಳ್ಳಿಕ್ಕಾಗಿ ಕಾರ್ಯಶೀಲ ಆಗ್ಬೇಕು ಮನುಷ್ಯ. ಮತ್ತ ಜೊತೆಗೆ ತನ್ನ ವೃತ್ತಿ ಧರ್ಮವನ್ನು ಮಾಡಬೇಕು. ತಾನು ಯಾವ ಗುಣದಲ್ಲಿ ಇದ್ದೇನೆ ಮತ್ತು ಆ ಗುಣದ ಪ್ರಕಾರ ಭಗವಂತ ಮತ್ತು ಆ ಆಶ್ರಮದ ಪ್ರಕಾರ ಅದನ್ನ ತನ್ನನ್ನ ಆ ಧರ್ಮವನ್ನು ಪಾಲಿಸಿ ತನ್ನನ್ನು ಭಗವಂತನ ಸೇವೆಗೆ ಅವನು ಮಾಡ್ಕೊಳ್ಳಬೇಕು. ಸೊ ಈ 4 ವಿಭಾಗಗಳು ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ವರ್ಣಾಶ್ರಮ ವಿಭಾಗ ಅಂತಂದ್ರೆ ಬ್ರಾಹ್ಮಣರು, ವರ್ಣಗಳ ವಿಭಾಗದಲ್ಲಿ 4: ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಸೊ ಈ ಬ್ರಾಹ್ಮಣರು ಅಂತಂದ್ರೆ ಬುದ್ಧಿಜೀವಿಗಳು, ಆಡಳಿತಗಾರರು ಅಂದ್ರೆ ಕ್ಷತ್ರಿಯರು ಅಂದ್ರೆ ಆಡಳಿತಗಾರರು, ಆಮೇಲೆ ವೈಶ್ಯರು ಅಂದ್ರೆ ವರ್ತಕರು, ಮತ್ತು ಶೂದ್ರರು ಶ್ರಮಿಕರು, ಅವರು ಸೇವೆ ಮಾಡ್ತಾರೆ ಶೂದ್ರರು. ಸೊ ಹಾಗಾಗಿ ಇಲ್ಲಿ ಈ 4ರಲ್ಲಿ ಈ 4 ವರ್ಗದ ಜನಕ್ಕೆ ಹೇಳಲಾಗದ ನಿಬಂಧನೆಗಳು ಭಗವದ್ಗೀತೆಯಲ್ಲಿ ಇದೆ. ಆ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ, 41ನೇ ಶ್ಲೋಕ: ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರವೈರ್ಗುಣೈಹಿ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೇಳ್ತಕ್ಕಂಥದ್ದು ಅವರ ಗುಣಕ್ಕೆ ಅನುಗುಣವಾಗಿ ಅವರಿಗೆ ಯಾವ ಸ್ವಭಾವ ಬಂದಿದೆ ಆ ಗುಣಗಳಿಂದ ಅವರನ್ನ ವಿಂಗಡಣೆ ಮಾಡ್ಲಾಗತ್ತೆ. ಇಲ್ಲಿ ಬ್ರಾಹ್ಮಣರು ಅಂತಂದ್ರೆ ಅವರಿಗೆ ಸತ್ವಗುಣ, ಕ್ಷತ್ರಿಯರು ಅಂತಂದ್ರೆ ರಜೋಗುಣ, ವೈಶ್ಯರು ಅಂದ್ರೆ ಅಲ್ಲಿ ಅವರಿಗೆ ರಜೋಗುಣ ಮತ್ತು ತಮೋಗುಣ ಮಿಶ್ರವಾಗಿರುತ್ತೆ, ಶೂದ್ರ ಅಂತಂದ್ರೆ ತಮೋಗುಣ. ಈಗ ಈ ಪ್ರಭುಪಾದರು ಹೇಳ್ತಾರೆ, ಇಲ್ಲಿ ಈಗಿನ ಒಂದು ಕಲಿಯುಗದಲ್ಲಿ ಕ್ವಾಲಿಫೈಡ್ ಬ್ರಾಹ್ಮಣ ಇಲ್ಲ, ಕ್ವಾಲಿಫೈಡ್ ಕ್ಷತ್ರಿಯ ಇಲ್ಲ, ಕ್ವಾಲಿಫೈಡ್ ವೈಶ್ಯರಿಲ್ಲ, ಕ್ವಾಲಿಫೈಡ್ ಶೂದ್ರರು ಇಲ್ಲ. ಸೊ ಎಲ್ಲರೂ ಕೂಡ ಪಂಚಮ ಶೂದ್ರರಿಗಿಂತ ಕೆಳಗಿದ್ದಾರೆ ಅಂತ ಹೇಳ್ತಾರೆ. ಸೊ ಅದರಿಂದ ಈಗ ಅವಶ್ಯಕತೆ ಏನು, ಈಗ ಅವಶ್ಯಕತೆ ಇರ್ತಕ್ಕಂಥದ್ದು ನಾವು ಶಾಸ್ತ್ರಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸತ್ವಗುಣಕ್ಕೆ ಬರಬೇಕು, ಆಗ ಮಾತ್ರ ನಮಗೆ ಅರ್ಥ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಬೇರೆ ಯಾವುದರಲ್ಲೂ ಕೂಡ ಯಾವ ಒಂದು ವರ್ಣದಲ್ಲಿ ಇದ್ರೂ ಕೂಡ ಭಗವಂತನ ಭಕ್ತಿ ಸೇವೆಯನ್ನು ಮಾಡಬಹುದು. ಆದರೆ ಅವರವರ ವರ್ಣಕ್ಕೆ ಏನೇನು ಆ ಧರ್ಮ ಶಾಸ್ತ್ರ ಹೇಳಿದೆ ಅದರ ಕರ್ತವ್ಯ ಮಾಡಬೇಕು. ಈಗ ಬ್ರಾಹ್ಮಣನಾದವನು ಏನ್ ಮಾಡ್ಬೇಕು, ಶಮೋದಮ ತಪಃ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜ. ಬ್ರಾಹ್ಮಣನ ಗುಣ ಏನಿರ್ಬೇಕು, ಬ್ರಾಹ್ಮಣ ಶಾಂತಿ ಸ್ವಭಾವದಲ್ಲಿ ಇರಬೇಕು, ಅವನು ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟಿರ್ಬೇಕು, ಆತ್ಮ ಆಗಿರಬೇಕು, ತಪಸ್ಸು ಮಾಡಬೇಕು, ಶುಚಿತ್ವ ಇಟ್ಟಿರಬೇಕು, ಸಹನೆ ಇಟ್ಟಿರಬೇಕು, ಅವನಿಗೆ ಸಹನೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಜ್ಞಾನವಿರಬೇಕು, ಮತ್ತು ವಿಜ್ಞಾನ ಅಂತಂದ್ರೆ ಆ ಪಡೆದುಕೊಂಡ ಜ್ಞಾನವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು, ಮತ್ತೆ ಆಸ್ತಿಕ್ಯ ಧಾರ್ಮಿಕತೆ ಇರಬೇಕು. ಇದು ಬ್ರಾಹ್ಮಣನ ಲಕ್ಷಣ. ಇದು ಬ್ರಾಹ್ಮಣನ ಲಕ್ಷಣ ಇದ್ರೆ ಮಾತ್ರ ಅವನು ಬ್ರಾಹ್ಮಣ. ಈ ಗುಣಗಳನ್ನು ಪಡ್ಕೊಳ್ಬೇಕು, ಅದ್ ಪಡ್ಕೊಂಡ್ರೆ ಮಾತ್ರ ಬ್ರಾಹ್ಮಣ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬ್ರಾಹ್ಮಣರ ಕೆಲಸ ಏನು ಅಂತಂದ್ರೆ ಅವರು ಏನ್ ಕರ್ಮ, ಬ್ರಾಹ್ಮಣ ಕರ್ಮ ಷಟ್ಕರ್ಮ ನಿರತ ಬ್ರಾಹ್ಮಣ. ಯಜನ್ ಯಾಜನ್ ಪಠನ್ ಪಾಠನ್. ಮತ್ತೆ ಅವರು ಯಜನ್ ಯಾಜನ್ ಅಂದ್ರೆ ಅವ್ರು ಯಜ್ಞ ಮಾಡ್ತಾರೆ ಮತ್ತು ಯಜ್ಞವನ್ನ ಮಾಡಿಸ್ತಾರೆ. ಪಠನ್ ಅಂದ್ರೆ ವೇದಗಳನ್ನ ಪಠನೆ ಮಾಡ್ತಾರೆ, ವೇದಗಳನ್ನು ಅವರು ಕಲಿಸುತ್ತಾರೆ. ಸೊ ಹಾಗಾಗಿ ಮತ್ತೆ ದಾನ ಪ್ರತಿಗೃಹಣತಿ, ದಾನ ತಗೊಳ್ತಾರೆ ಮತ್ತು ಇನ್ನೊಬ್ಬರಿಗೆ ದಾನವನ್ನು ಕೂಡ ಕೊಡ್ತಾರೆ. ಸೊ ಇದು ಬ್ರಾಹ್ಮಣರ ಗುಣ ಮತ್ತು ಬ್ರಾಹ್ಮಣರ ಕರ್ತವ್ಯ. ಇನ್ನು ಕ್ಷತ್ರಿಯರ ಗುಣ ಏನು ಅಂತ ನೋಡೋಣ. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ
ಯುದ್ಧೇ ಚ ಅಪಿ ಪಲಾಯನಂ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಅಂದ್ರೆ ಶೌರ್ಯ ತೇಜಸ್ಸು ಅಂದ್ರೆ ಏನು, ದೃಢ ಸಂಕಲ್ಪ ಅವರಿಗೆ, ಅವರ ಯುದ್ಧದಲ್ಲಿ ಧೈರ್ಯವಾಗಿರಬೇಕು, ಮತ್ತೆ ಅವರು ದಕ್ಷರಾಗಿರಬೇಕು, ಆಡಳಿತದಲ್ಲಿ ಔದಾರ್ಯ ಇರಬೇಕು, ಜನರನ್ನು ಕಂಡ್ರೆ ಉದಾರತೆ ಇರಬೇಕು, ನಾಯಕತ್ವ ಇರಬೇಕು. ಇದು ಕ್ಷತ್ರಿಯರ ಗುಣಲಕ್ಷಣ. ಸೊ ಕ್ಷತ್ರಿಯರು ಅಂದ್ರೆ ಇಲ್ಲಿ ಈಗ ಆಡಳಿತಗಾರರು, ಯಾರು ಆಡಳಿತ ಮಾಡ್ತಾರೆ ಅವರು ಕ್ಷತ್ರಿಯರು. ಇನ್ನು ವರ್ತಕರು, ವೈಶ್ಯರ ಕರ್ತವ್ಯ ಏನು ಅಂತ ಹೇಳಿದೆ ಭಗವದ್ಗೀತೆಯಲ್ಲಿ. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಅಂದ್ರೆ ಅವರ ಕೃಷಿ ಮತ್ತು ಗೋವಿನ ರಕ್ಷಣೆ, ಮತ್ತೆ ವಣಿಕರು, ಅವರಿಗೆ ಏನು ಕೃಷಿ ಉತ್ಪನ್ನ ಬರುತ್ತೆ ಮತ್ತೆ ಏನು ಹೈನುಗಾರಿಕೆಯಿಂದ ಉತ್ಪನ್ನ ಬರುತ್ತೆ ಅದನ್ನ ಅವರು ವಾಣಿಜ್ಯ ಮಾಡ್ತಾರೆ, ಅಂದ್ರೆ ವರ್ತಕರಾಗಿರ್ತಾರೆ. ಮತ್ತು ಶೂದ್ರರು, ಶೂದ್ರರು ಅಂತಂದ್ರೆ ಅವರು ಏನು ಅಂತ ನೋಡೋಣ. ಶೂದ್ರರು ಅಂತಂದ್ರೆ ಅವರು ಇನ್ನೊಬ್ಬರ, ಅವರಿಗೆ ಈ ಮೇಲಿನ 3 ವರ್ಗಗಳ ಅವರ ಸೇವೆ ಮಾಡ್ತಾರೆ. ಸೊ ಹಾಗಾಗಿ ಈ ಎಲ್ಲ 4 ವರ್ಗಕ್ಕೂ ಕೂಡ ಪ್ರತಿಯಾದ ಗೊತ್ತಾದ ವಿಧಿ ನಿಯಮಗಳಿವೆ. ಸೊ ಹಾಗಾಗಿ ಯಾರು ಈ ವಿಧಿ ನಿಯಮಗಳನ್ನ ನಾವು ಪಾಲಿಸ್ತಾ ಇರಬೇಕು. ಹಾಗೆಯೇ ಆಧ್ಯಾತ್ಮಿಕವಾಗಿ ನಾವು ಮುಂದುವರಿಬೇಕು ಅಂತಂದ್ರೆ ಅಲ್ಲಿ ನಾವು ಆಶ್ರಮಗಳನ್ನ ಧಾರಣೆ ಮಾಡಲೇಬೇಕು. ಆಶ್ರಮ ಧಾರಣೆ ಅಂತಂದ್ರೆ 4 ಆಶ್ರಮಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಸೊ ಇಲ್ಲಿ ಬ್ರಹ್ಮಚರ್ಯ ಅಂತಂದ್ರೆ ವಿದ್ಯಾರ್ಥಿ ದೆಸೆ, ಅಂದ್ರೆ ವೇದಾಧ್ಯಯನಗಳನ್ನು ಮಾಡ್ತಕ್ಕಂಥದ್ದು, ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಆಮೇಲೆ ಗೃಹಸ್ಥ, ಕುಟುಂಬ ನಿರ್ವಹಣೆ. ಆಮೇಲೆ ವಾನಪ್ರಸ್ಥ ಅಂದ್ರೆ ನಿವೃತ್ತ ಬದುಕು, ವಿರಕ್ತ ಜೀವನ, ಸನ್ಯಾಸ. ಸೊ ಹಾಗಾಗಿ ಇದರಲ್ಲಿ ನಾವು ಇರಲೇಬೇಕು, ಇಲ್ಲದಿದ್ದರೆ ಅದರಿಂದ ನಮಗೆ 8 ಸಾಮಾಜಿಕ ವಿಭಾಗಗಳನ್ನ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಿದರೆ ಮಾತ್ರ ಪ್ರಭುವನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯ. ಭಗವಂತನನ್ನ ತೃಪ್ತಿಪಡಿಸಬೇಕು ಅಂದ್ರೆ ಇದರಲ್ಲಿ ಇರಲೇಬೇಕು. ಈ ವರ್ಗ ವ್ಯವಸ್ಥೆ ಮತ್ತೆ ಈ ಆಶ್ರಮ ಇದನ್ನು ಅನುಸರಿಸಿ ಯಾರು ನಡೆಯೋದಿಲ್ಲ ಆ ವ್ಯಕ್ತಿ ಏನಾಗ್ತಾನೆ, ಮಾನವ ಜನ್ಮವನ್ನೇ ವ್ಯರ್ಥ ಮಾಡ್ಕೊಳ್ತಾನೆ, ಅವನು ನರಕದ ಕಡೆ ನಡೆಯುತ್ತಾನೆ ಎಂದು ರಮಾನಂದರಾಯರು ನುಡಿದರು. ಸೊ ಈಗ ಈ ಒಂದು ನಾವು ಈಗ ಏನಾಗಿದೆ ಅಂತಂದ್ರೆ ಇಲ್ಲಿ ಈ ವೃತ್ತಿ ಧರ್ಮವನ್ನು ನಾವು ಮಾಡದೆ ಹೋದ್ರೆ ನಾವೀಗ ನರಕಕ್ಕೆ ಹೋಗ್ತೇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಅನುಸರಿಸೋದಿಲ್ಲ ವೃತ್ತಿ ಧರ್ಮವನ್ನ. ಈಗ ನಾವು ಅನುಸರಿಸ್ತಾ ಇದ್ದೇವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ನೋಡಿ, ಅನುಸರಿಸದೆ ಹೋದ್ರೆ ನರಕದ ಕಡೆಗೆ ಹೋಗುತ್ತಾನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ತನಗೆ ಅನ್ವಯವಾಗುವ ವಿಧಿ ನಿಷೇಧಗಳನ್ನು ಸುಮ್ಮನೆ ಪಾಲಿಸಿಕೊಂಡು ಹೋಗುವಷ್ಟರಿಂದಲೇ ವ್ಯಕ್ತಿಯು ಮಾನವ ಜನ್ಮದ ಗುರಿಯನ್ನು ಶಾಂತ ರೀತಿಯಿಂದ ಕಾರ್ಯರೂಪಕ್ಕೆ ತರಬಹುದು. ನಮಗೆ ನಮ್ಮ ಗುಣ ಯಾವ ತರ ಇದೆ ಆ ತರ ನಾವು ಕಾರ್ಯ ಮಾಡಿಕೊಂಡು ನಾವು ಯಾವ ವರ್ಗಕ್ಕೆ ಸೇರಿದ್ದೇವೆ ನಮ್ಮ ಗುಣ ಪ್ರಕಾರ ಅದರಲ್ಲಿ ಆ ವರ್ಗದ ಒಂದು ಏನು ನಮಗೆ ಶಾಸ್ತ್ರ ಹೇಳಿದೆ ಅದೇ ಪ್ರಕಾರ ನಡ್ಕೊಂಡ್ರೆ, ಮತ್ತೆ ಯಾವ ಆಶ್ರಮ ನಮಗೆ ಇದ್ದೇವೆ ಆ ಆಶ್ರಮದ ವಿಧಿ ನಿಯಮಗಳನ್ನು ಪಾಲಿಸಿದರೆ ನಮಗೆ ಮಾನವ ಜನ್ಮದ ಗುರಿ ಅಂದರೆ ಆ ಭಗವಂತನನ್ನು ನಾವು ಪಡ್ಕೊಳ್ಳೋದು, ಆ ಭಗವಂತನನ್ನು ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ನಾವು ಮಾಡಬಹುದು, ಭಗವಂತನನ್ನು ತೃಪ್ತಿ ಮಾಡಬಹುದು. ಇಲ್ಲ ಅಂದ್ರೆ ಇದು ನಾವು ನರಕದ ಕಡೆ ಹೋಗ್ತೇವೆ ಅಂತ ರಾಮಾನಂದರಾಯರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ, ಸಾಮಾಜಿಕ ಆಡಳಿತ ಹಾಗೂ ಆಧ್ಯಾತ್ಮಿಕ ಮುನ್ನಡೆ ಇವುಗಳನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡು ವಿವಿಧ ಗುಣಲಕ್ಷಣಗಳ ಬೇರೆ ಬೇರೆ ವಿಭಾಗಗಳನ್ನು ಬೇರೆ ಬೇರೆ ಜನರನ್ನು ನಿಭಾಯಿಸುವಂತೆ ಸಾಮಾಜಿಕ ವಿಭಾಗೀಕರಣ ಮತ್ತು ಸಾಮಾಜಿಕ ವರ್ಗ ವಿಭಾಗಗಳನ್ನು ಗುಣಲಕ್ಷಣಗಳ ದೃಷ್ಟಿಯಿಂದ ಮತ್ತಷ್ಟು ವಿಭಜಿಸಬಹುದು. ನೋಡಿ, ಇದನ್ನ ಇನ್ನೊಂದು ರೀತಿಯಿಂದಲೂ ಕೂಡ ನಾವು ನೋಡಬಹುದು. ಏನಂತಂದ್ರೆ ಪರಮ ಪ್ರಭುವನ್ನು ಅರ್ಥ ಮಾಡಿಕೊಂಡು ತನ್ನನ್ನು ವೇದಾಧ್ಯಯನ ಹಾಗೂ ಇತರ ಧರ್ಮ ಗ್ರಂಥಗಳ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳುವ ವ್ಯಕ್ತಿಯನ್ನು ಬ್ರಾಹ್ಮಣ ಎಂದು ಕರೆಯುತ್ತಾರೆ. ಅಂದ್ರೆ ಬ್ರಾಹ್ಮಣ ಅಂದ್ರೆ ಯಾರು ಅದನ್ನು ಹೇಳ್ತಾ ಇದ್ದಾರೆ. ಅವರು ಪರಮ ಪ್ರಭುವನ್ನು ಅರ್ಥ ಮಾಡ್ಕೊಂಡಿರಬೇಕು, ಭಗವಂತನನ್ನು ಅರ್ಥ ಮಾಡ್ಕೊಂಡಿರಬೇಕು,
ಮತ್ತು ಧರ್ಮ ಗ್ರಂಥಗಳ ಅಭ್ಯಾಸದಲ್ಲಿ ತೊಡಗಿರಬೇಕು, ಅಂತಹ ವ್ಯಕ್ತಿ ಅವರು ಬ್ರಾಹ್ಮಣ. ಆಮೇಲೆ ಯಾರು ಕ್ಷತ್ರಿಯ, ಬಲ ಪ್ರದರ್ಶನ ಮಾಡಿ ಸರ್ಕಾರದ ಆಡಳಿತದಲ್ಲಿ ಸೇರಿಕೊಳ್ಳುವಾತ ಕ್ಷತ್ರಿಯ. ಮತ್ತೆ ವೈಶ್ಯ, ವ್ಯವಸಾಯ, ಪಶುಪಾಲನೆ, ವ್ಯಾಪಾರ ವ್ಯವಹಾರಗಳು ತೊಡಗಿದವನು. ಶೂದ್ರ, ಅವನಿಗೆ ಯಾವುದೇ ವಿಶೇಷ ಒಂದು ಪರಿಣಿತಿ ಇಲ್ಲ, ಅವನು 3 ವರ್ಗದ ಜನರನ್ನ ಸೇವೆ ಮಾಡ್ಕೊಂಡಿರ್ತಾನೆ. ಈ ರೀತಿಯಿಂದ ಮಾಡಿದರೆ ಇದು ಒಂದು ರೀತಿಯ ಬಿಗಿಯಾದ ಒಂದು ವ್ಯವಸ್ಥೆ, ಅಂದ್ರೆ ಸಮಾಜದ ವ್ಯವಸ್ಥೆ. ಈ ವ್ಯವಸ್ಥೆಯನ್ನ ನಾವು ಈ ವ್ಯವಸ್ಥೆಯಡಿಗೆ ಬದುಕಿದ್ದರೆ ನಮ್ಮ ಪರಿಪೂರ್ಣತೆ ಸರಿಯಾಗತ್ತೆ ಅಂತ ಹೇಳ್ತಾರೆ. ಸೊ ಈ ಬಿಗಿಯಾದ ವ್ಯವಸ್ಥೆಯ ಅಡಿ ಬದುಕು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಪರ್ಯವಸನವಾದಾಗ ವ್ಯಕ್ತಿ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಅಂದ್ರೆ ಈಗ ಬ್ರಾಹ್ಮಣನಾದವನು ಭಗವಂತನ ಸೇವೆ ಮಾಡಿದಾಗ ಆಗತ್ತೆ, ಶೂದ್ರನಾದವನು ಮಾಡಿದಾಗ ಆಗುತ್ತೆ, ಕ್ಷತ್ರಿಯನಾದವನು ಮಾಡಿದಾಗ ಆಗುತ್ತೆ, ವೈಶ್ಯರಾದರೂ ಮಾಡಬಹುದು. ಎಲ್ಲರಿಗೂ ಕೂಡ ಭಗವಂತನನ್ನ ಪಡಿಲಿಕ್ಕೆ ಎಲ್ಲರಿಗೂ ಅವರಿಗೆ ಸಾಧ್ಯತೆ ಇದೆ. ಇದನ್ನ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ ಭಗವಂತ ನೋಡೋಣ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ಅಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಭಗವಂತ ಈ ಚಾತುರ್ವರ್ಣ್ಯವನ್ನ ಆಶ್ರಮ ವರ್ಣಾಶ್ರಮನ ನಾನೇ ಮಾಡಿದ್ದೇನೆ ಅಂತ ಹೇಳ್ತಾನೆ. ಯಾಕೆ ಮಾಡಿದ ಭಗವಂತ? ಹರೇ ಕೃಷ್ಣ. ಯಾಕೆ ಮಾಡಿದ ಭಗವಂತ ಈ ಸಿಸ್ಟಮ್ ಅನ್ನ? ಹರೇ ಕೃಷ್ಣ. ಭಗವಂತ ಯಾಕೆ ಈ ಸಿಸ್ಟಮ್ ಅನ್ನು ಮಾಡಿದ್ರು? ಅವರು ಯಾವ್ಯಾವ ವರ್ಣ ವಿಭಾಗದಲ್ಲಿ ಇರ್ತಾರೋ ಅದೇ ಹಂತದಲ್ಲಿ ಕ್ರಮವಾಗಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಮಾತಾಜಿ. ಕ್ರಮವಾಗಿ ಆತ್ಮ ಸಾಕ್ಷಾತ್ಕಾರ, ಸ್ಟೆಪ್ ವೈಸ್, ಕ್ರಮವಾಗಿ. ಸೊ ಕೃಷ್ಣ ಪ್ರಜ್ಞೆ ಏನು ಹಾಗಾದ್ರೆ? ಈ ವರ್ಣಾಶ್ರಮ ಮಾಡೋದು ಕ್ರಮವಾಗಿ ಹಂತವಾಗಿ ಆತ್ಮ ಸಾಕ್ಷಾತ್ಕಾರ. ಅದು ಮೆಟ್ಟಿಲಿನ ಹತ್ತಿ ಹೋಗುವುದು. ಆದ್ರೆ ಕೃಷ್ಣ ಪ್ರಜ್ಞೆ ಎಲಿವೇಟರ್, ಡೈರೆಕ್ಟ್. ಸೊ ಹಾಗಾಗಿ ಇದು ತುಂಬಾ ಮುಖ್ಯವಾದದ್ದು, ಇದನ್ನು ತಿಳ್ಕೊಳ್ಳೋದು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ಎಲ್ಲ ವರ್ಣದವರಿಗೆ, ಎಲ್ಲ ಆಶ್ರಮದವರಿಗೆ, ಅದು ಎಲ್ಲರಿಗೂ ಇದೆ. ಈಗ ಇನ್ನೊಂದಿದೆ, ಭಾಗವತಮಲ್ಲಿ ಒಂದು ಶ್ಲೋಕ ಇದೆ. ಏನು ಅಂತಂದ್ರೆ, ಅತ ಪುಂಬೀರ್ ದ್ವಿಜಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ಹರಿತೋಷಣ ಅಂದ್ರೆ ಭಗವಂತನನ್ನು ಸಂತೋಷ ಪಡಿಸುವುದು. ಹೇಗೆ? ಸ್ವನುಷ್ಠಿತಸ್ಯ ಧರ್ಮಸ್ಯ, ಅವರವರ ಧರ್ಮದಲ್ಲಿ ಅವರವರೇ ಇರ್ತಕ್ಕಂಥದ್ದು. ಆ ವರ್ಣಾಶ್ರಮ ವಿಭಾಗಗಳ ಧರ್ಮಗಳಲ್ಲಿ ಕೆಲಸವನ್ನ ಅವರವರಿಗೆ ಕೊಟ್ಟಿದ್ದನ್ನು ಮಾಡಿದರೆ ಭಗವಂತ ಅವನು ಸಂತೋಷ ಪಡ್ತಾನೆ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಅಲ್ಲಿ ಭಗವಂತನನ್ನ ಪಡ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಉಂಟು. ಸೊ ಈ ರೀತಿ ಐಹಿಕ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಅವನು ವಿಚಲಿತ ಆಗುವುದಿಲ್ಲ. ಐಹಿಕದಲ್ಲಿ ಇದ್ದು ಕೂಡ ಭಗವಂತನ ಇದನ್ನ ಪಡ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಸ್ವೇ ಕರ್ಮಣಿ ಅಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತತ್ಸೃಣು. ಏನಂತ ಹೇಳ್ತಾನೆ? ಅವರವರ ಕರ್ತವ್ಯದಲ್ಲಿ ತೊಡಗಬೇಕು. ಅವರವರ ಕರ್ತವ್ಯವನ್ನು ಮಾಡುತ್ತಾ ಅವರು ಭಗವಂತನ ಭಕ್ತಿ ಸೇವೆ ಮಾಡಬೇಕು. ಸೊ ಆಗ ಎಲ್ಲರ ಜೀವನ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಅವರವರ ಧರ್ಮದಲ್ಲಿ ಅವರವರ ಕರ್ತವ್ಯವನ್ನು ಶಾಸ್ತ್ರ ಪ್ರಕಾರ ಮಾಡಿದರೆ ಮತ್ತು ಜೊತೆಗೆ ಭಕ್ತಿ ಸೇವೆಯನ್ನು ಮಾಡಿದರೆ ಅವರ ಜೀವನ ಪರಿಪೂರ್ಣ ಹೋಗುತ್ತೆ. ಇದು ಈ ರೀತಿ ಆಗ್ತಕ್ಕಂಥದ್ದು ಕೇವಲ ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ ಅಂತ ಪ್ರಭುಪಾದರು ಹೇಳ್ತಾರೆ. ಕೇವಲ ಈ ತರ ಅಂದ್ರೆ ಈಗ ಸೆಕ್ಯುಲರ್ ಸೊಸೈಟಿ ಅಂತ ಹೇಳ್ತಾರಲ್ವಾ, ಸೆಕ್ಯುಲರ್ ಜಾತಿ ಏನ್ ಹೇಳ್ತಾರೆ ಸೆಕ್ಯುಲರ್ ಸೊಸೈಟಿ ಕನ್ನಡದಲ್ಲಿ? ಹರೇ ಕೃಷ್ಣ. ಸೆಕ್ಯುಲರ್ ಸೊಸೈಟಿ ಅಂದ್ರೆ ಏನು? ಜಾತ್ಯತೀತ ಅಂತ ಹೇಳ್ತಾರೆ ಮಾತಾಜಿ. ಜಾತ್ಯತೀತ, ಎಸ್, ಜಾತ್ಯತೀತ. ಥ್ಯಾಂಕ್ ಯು. ಜಾತ್ಯತೀತ. ಸೊ ಜಾತ್ಯತೀತ ಆಗೋದು ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಸಾಧ್ಯವಂತೆ. ಯಾಕೆಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅಲ್ಲಿ ಜಾತಿ ಪ್ರಶ್ನೆ ಇಲ್ಲ. ಅದು ಎಲ್ಲರಿಗೂ ಕೃಷ್ಣ ಪ್ರಜ್ಞೆ, ಎಲ್ಲರಿಗೂ, ಎಲ್ಲ ಆಶ್ರಮ, ಎಲ್ಲ ವರ್ಣ, ಎಲ್ಲದರಲ್ಲೂ ಕೂಡ.
ಮತ್ತೆ ಯಾವುದೇ ಜಾತಿ ಆದ್ರೂ ಕೂಡ ಅದು ಹುಟ್ಟಿನಿಂದ ಅಲ್ಲ, ಅದು ಅವರವರ ಗುಣ ಮತ್ತು ಅವರವರ ಕರ್ಮಕ್ಕೆ ಅನುಸಾರವಾಗಿ ಅದು ಜಾತಿ ಅಂತ. ಅವರಿಗೆ ಯಾವ ತರ ಗುಣ ಇರುತ್ತೆ ಆ ಗುಣದ ಮೇಲೆ ಜಾತಿ. ಸೊ ಹಾಗಾಗಿ ಯಾರು ಬೇಕಾದರೂ ಬ್ರಾಹ್ಮಣರಾಗಬಹುದು ಮತ್ತು ಯಾರು ಬೇಕಾದ್ರೂ ಶೂದ್ರದಲ್ಲೇ ಉಳ್ಕೋಬಹುದು. ಆದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ ಅವರು ಶೂದ್ರರಾಗಿ ಯಾರು ಉಳ್ಕೊಳ್ಬೇಕಾಗ್ಲಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಒಂದು ವೈಷ್ಣವರಾಗ್ತಕ್ಕಂತಹ ಒಂದು ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ ಅವರೆಲ್ಲ ಯಾವಾಗ ಭಕ್ತರಾಗ್ತಾರೆ ಅವಾಗ ಸದ್ಗುಣಗಳು ಬೆಳೆಯುತ್ತೆ, ಮತ್ತೆ ಅವರಲ್ಲಿದ್ದ ಅನರ್ಥ ನಿವಾರಣೆ ಆಗತ್ತೆ. ರಜೋಗುಣ ತಮೋಗುಣ ನಿಧಾನವಾಗಿ ಹೋಗುತ್ತೆ, ಸತ್ವಗುಣಕ್ಕೆ ಬರ್ತಾನೆ. ಸೊ ಸತ್ವಗುಣದಿಂದ ಆಮೇಲೆ ಅವರು ನಿಧಾನವಾಗಿ ಎಲ್ಲ ಅನರ್ಥಗಳು ನಿವಾರಣೆ ಆದಾಗ ಶುದ್ಧ ಸತ್ವಕ್ಕೆ ಬರ್ತಾರೆ, ಅಂದ್ರೆ ವೈಷ್ಣವರಾಗ್ತಾರೆ. ಸೊ ಹಾಗಾಗಿ ಅವರು ಯಾರು ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಅವರು ವೈಷ್ಣವರಾಗ್ಬೋದು, ಅವರು ಮತ್ತೆ ಬ್ರಾಹ್ಮಣರಂತೂ ಹಾಗೆ ಆಗ್ಬಹುದು. ಸೊ ಹಾಗಾಗಿ ಇಲ್ಲಿ ಅಂದ್ರೆ ಕೃಷ್ಣ ಪ್ರಜ್ಞೆ ಹೇಳ್ತಕ್ಕಂಥದ್ದು ಅದು ಜಾತ್ಯಾತೀತ, ಯಾವ ಜಾತಿಗೂ ಎಲ್ಲರಿಗೂ ಇದೆ. ಅದಕ್ಕೆ ಇಂಥವರಿಗೆ ಅಂಥವರಿಗೆ ಅಂತ ಭಗವಂತ ಹೇಳಿಲ್ಲ, ಎಲ್ಲರಿಗೂ ಕೃಷ್ಣ ಪ್ರಜ್ಞೆ. ಸೊ ಹಾಗೆ ಇಲ್ಲಿ ಈ ತರ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಅಂತ ತಿಳ್ಕೊಬೇಕಂದ್ರೆ ಒಬ್ಬನು ವರ್ಣಾಶ್ರಮ ಧರ್ಮಗಳನ್ನ ಅವರು ಸರಿಯಾಗಿ ಪಾಲಿಸದಿದ್ದರೆ, ಪಾಲಿಸ್ತಿದ್ರೆ ಅವರು ನರಕಕ್ಕೆ ಹೋಗ್ತಾರೆ. ಸರಿಯಾಗಿ ಪಾಲಿಸಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕು, ನಾವು ಭಗವಂತನನ್ನ ಸೆಂಟ್ರಲ್ಲಿ ಇಟ್ಕೋಬೇಕು, ಕೃಷ್ಣನನ್ನ ಸೆಂಟ್ರಲ್ಲಿ ಇಟ್ಟು ನಮ್ಮ ಚಟುವಟಿಕೆಗಳು ಎಲ್ಲವೂ ಕೃಷ್ಣ ಕೇಂದ್ರೀಕೃತ ಆಗಬೇಕು. ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನು ನಾವು ರೂಢಿಸ್ಕೊಳ್ಳಬೇಕು. ಸೊ ಆ ರೀತಿ ಮಾಡಿದರೆ ವರ್ಣಾಶ್ರಮ ಧರ್ಮ ಪಾಲಿಸ್ಬೋದು, ಇಲ್ಲದಿದ್ರೆ ಆಗಲ್ಲ. ಸೊ ಇಲ್ಲಿ ತುಂಬಾ ಏನಾಗುತ್ತೆ ಅಂತಂದ್ರೆ ಈ ವರ್ಣಾಶ್ರಮ ಧರ್ಮ ನಾವು ಪಾಲಿಸದೆ ಹೋದ್ರೆ ಸಮಾಜದಲ್ಲಿ ಏನಾಗುತ್ತೆ ಅಂದ್ರೆ ಅಶಾಂತಿ ಉಂಟಾಗತ್ತೆ. ಮತ್ತೆ ಈ ಸಮಾಜದಲ್ಲಿ ಇದನ್ನ ಪಾಲಿಸ್ಲೇಬೇಕು ಅಂತ ಇದೆ. ಈಗ ಅಶಾಂತಿ ಇರೋದು ಯಾಕೆ ಅಂದ್ರೆ ವರ್ಣಾಶ್ರಮ ಧರ್ಮ ನಶಿಸಿ ಹೋಗ್ತಾ ಇದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ವರ್ಣಾಶ್ರಮ ಧರ್ಮ ನಶಿಸಿ ಹೋಗ್ತಾ ಇದೆ. ಸೊ ಹಾಗಾಗಿ ಇದನ್ನ ನಾವು ಮುಖ್ಯವಾಗಿ ನಾವು ಪಾಲಿಸ್ಲೇಬೇಕಂತೆ ವರ್ಣಾಶ್ರಮ ಧರ್ಮವನ್ನ. ಸೊ ಹಾಗಾಗಿ ಈ ರೀತಿಯಾದ ಬಿಗಿಯಾದ ವ್ಯವಸ್ಥೆ, ವರ್ಣಾಶ್ರಮ ವ್ಯವಸ್ಥೆ ಅಂದ್ರೆ ಟೈಟ್ ಕಂಟ್ರೋಲ್ ಇರುತ್ತೆ. ಬಿಗಿಯಾದ ವ್ಯವಸ್ಥೆಯಡಿ ಬದುಕು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಎಂಡಾಗತ್ತೆ. ಸೊ ಆವಾಗ ವ್ಯಕ್ತಿ ಪರಿಪೂರ್ಣತೆಯನ್ನ ಸಾಧಿಸ್ತಾನೆ. ಹೀಗಾಗದಿದ್ದ ಪಕ್ಷದಲ್ಲಿ ಅಂತಹ ನಿಯಂತ್ರಣಗಳು ಯಾವುದೇ ಕೆಲಸಕ್ಕೆ ಬಾರದೆ ಬರೀದೇ ಕಾಲಕ್ಷೇಪವಾಗುತ್ತೆ. ಈಗ ಆಗಿರೋದು ಹಾಗೆ ಅಲ್ವಾ? ಯಾವುದೇ ಕೆಲಸಕ್ಕೆ ಬರ್ತಾ ಇದೆಯಾ ವರ್ಣಾಶ್ರಮ ಈಗ? ಇಲ್ಲ ಮಾತಾಜಿ. ಅದೇ ಆತರ ಆಗ್ತಾ ಇದೆ. ಈಗ ಏನಾಗ್ತಾ ಇದೆ ಅಂದ್ರೆ ಬರೀ ಹುಟ್ಟಿನ ಪ್ರಕಾರ ಅವರಿಗೆ ಅವರ ಜಾತಿ ಧರ್ಮಗಳು ಅವರದ್ದು ಇದು, ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್, ಮಟೀರಿಯಲ್ ಎಜುಕೇಶನ್, ಅದರ ಮೇಲೆ ಅವರ ಕರ್ಮ ಅಲ್ವಾ? ಹೌದು ಮಾತಾಜಿ. ಈ ರೀತಿ ಆಗಿದೆ. ಆದ್ದರಿಂದ ಇಲ್ಲಿ ಜಗತ್ತಿನಲ್ಲಿ ಅಶಾಂತತೆ. ಸೊ ನಿಯಂತ್ರಕ ಬದುಕಿನ ಯುಕ್ತ ನಿರ್ವಹಣೆ ಎಂತು ಎಂಬುದನ್ನು ಕುರಿತು ರಮಾನಂದರಾಯರು ವ್ಯಾಖ್ಯಾನ ಈ ರೀತಿ ಹೇಳಿದರು. ನಿಯಂತ್ರಕ ಬದುಕು ಅಂದ್ರೆ ಏನು, ಯಾವ ತರ ಅಂತ ರಾಮಾನಂದರಾಯರು ಹೇಳಿದ್ರು. ವರ್ಣಾಶ್ರಮದ ಬಗ್ಗೆ ಹೇಳಿದ್ರು ರಾಮಾನಂದರಾಯರು. ಇಂತಹ ನಿಯಂತ್ರಣಗಳು ಏನಿದ್ದರೂ ಕೇವಲ ಬಾಹ್ಯ ಚಹರೆ ಅಂತ ಹೇಳ್ಬಿಟ್ರು. ಏನ್ ಹೇಳಿದ್ರು ಈಗ? ಇದೆಲ್ಲ ಏನು ಅಂತ ಹೇಳಿದ್ರು ಅವರು? ಎಲ್ಲ ಬಾಹ್ಯ ಚಟುವಟಿಕೆಗಳು. ಇದ್ಯಾಕೆ ಬಾಹ್ಯ ಚಟುವಟಿಕೆಗಳು? ಚೈತನ್ಯ ಮಹಾಪ್ರಭುಗಳು ಹೇಳ್ಬಿಟ್ರು, ಯಹೋ ಬಾಹ್ಯ ಹಾಗೆ ಕಹ ಆರ. ಇದು ಎಲ್ಲ ಹೊರಗೆ, ಇದು ಮುಂದಿನ ಹೇಳು ಅಂತ ಹೇಳ್ತಾ ಇದ್ದಾರೆ. ಇಂತಹ ನಿಯಂತ್ರಣ ಯಾಕೆ ಅಂತಂದ್ರೆ ಈಗ ಇಲ್ಲಿ ಇದರ ಒಂದು ಬಾಹ್ಯ ಇದೇನಿದ್ದರೂ ಇಂತಹ ನಿಯಂತ್ರಣಗಳು ಏನಿದ್ದರೂ ಕೇವಲ ಬಾಹ್ಯ ಚಹರೆಗಳಷ್ಟೇ. ಇಂತಹ ಬಾಹ್ಯ ಪ್ರದರ್ಶನಗಳನ್ನು ಮೀರಿದ್ದಾಗ ಯಾವುದಾದರೂ ಒಂದು ಉನ್ನತ ವಿಚಾರವನ್ನು ಕುರಿತು ವ್ಯಾಖ್ಯಾನಿಸುವಂತೆ ಚೈತನ್ಯರು ರಮಾನಂದರಾಯರಿಗೆ ಪರೋಕ್ಷವಾಗಿ ಸೂಚಿಸಿದರು. ಇದೆಲ್ಲ ಏನಿಲ್ಲ ಅಂತಂದ್ರೆ ಇದು ಈಗ ಸರಿಯಾಗಿ ನಡೀತಾ ಇಲ್ಲ ಅಂತ ಈ ವರ್ಣಾಶ್ರಮ ಅವಾಗಲೇ 500 ವರ್ಷದ ಹಿಂದೆನೇ ಹೇಳಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಭಕ್ತಿ ಸೇವೆಯಲ್ಲಿ ವ್ಯಕ್ತಿಯನ್ನು ಪರಿಪೂರ್ಣತೆಗೆ ಒಯ್ದ ಹೊರತು ಧಾರ್ಮಿಕತೆ ಮತ್ತು ಶಾಸ್ತ್ರ ವಿಧಿಗಳ ನಿರ್ವಹಣೆಯು ವ್ಯರ್ಥವೇ. ನೋಡಿ, ಇದು ಈ ಭಕ್ತಿ ಸೇವೆ ಮಾಡ್ಕೊಂಡು ಜೊತೆಯಾಗಿ ಭಕ್ತಿ ಸೇವೆ ಮಾಡ್ಕೊಂಡು ಹೋಗ್ಬೇಕು. ಅದು ಮತ್ತೆ ಪರಿಪೂರ್ಣತೆ ಆಗ್ಬೇಕು. ಹೇಗೆ? ಸಂಸಿದ್ಧಿಂ ಹರಿತೋಷಣಂ,
ಭಗವಂತನಿಗೆ ಸಂತೃಪ್ತಿ ಕೊಡಬೇಕು. ಅದು ಆಗದೆ ಹೋದ್ರೆ ಬರೇ ನಾವು ಶಾಸ್ತ್ರ ವಿಧಿಯನ್ನ ನಿರ್ವಹಣೆ ಮಾಡಿದರೆ ವ್ಯರ್ಥ ಅಲ್ವಾ. ಶಾಸ್ತ್ರದಲ್ಲಿ ಹೇಳಿದ್ ಮಾಡ್ಕೊಂಡು ಬರ್ತೇನೆ, ಧಾರ್ಮಿಕತೆಯಿಂದ ಇರ್ತೇನೆ ಅಂದ್ರೆ ಅಲ್ಲಿ ಭಕ್ತಿ ಸೇವೆ ಇಲ್ಲದಿದ್ದರೆ ಅದಕ್ಕೆ ಏನಾದ್ರೂ ಬೆಲೆ ಉಂಟಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇಲ್ಲ, ನಾನು ಭಕ್ತಿ ಸೇವೆ ಮಾಡ್ಕೊಂಡೆ ಬರ್ತೇನೆ, ಮತ್ತೆ ಆಯ್ತು ಅಲ್ಲ, ಭಕ್ತಿ ಸೇವೆ ಇಲ್ಲ, ಬರೇ ನಾನು ಅಂದ್ರೆ ಇದನ್ನ ಪಾಲಿಸ್ತೇನೆ, ಕರ್ತವ್ಯ ಮಾಡ್ತೇನೆ ಅಂತ ಇದ್ರೆ ಆಗತ್ತಾ? ಆಗೋದಿಲ್ಲ ಮಾತಾಜಿ. ಆಗಲ್ಲ ಅಲ್ವಾ. ಸೊ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಧಾರ್ಮಿಕತೆ ಮತ್ತು ಶಾಸ್ತ್ರ ವಿಧಿಗಳ ನಿರ್ವಹಣೆ ಭಕ್ತಿ ಸೇವೆಯಲ್ಲಿ, ಅದು ಭಕ್ತಿ ಸೇವೆ ಇಲ್ಲದಿದ್ದರೆ ಅದು ವ್ಯರ್ಥವೇ ಸರಿ ಅಂತ ಹೇಳಿದ್ದಾರೆ. ಇಟ್ಸ್ ಯೂಸ್ಲೆಸ್. ಆದ್ದರಿಂದ ಭಕ್ತಿ ಸೇವೆಯಲ್ಲಿ ಯಾಡ್ ಆಗಲೇಬೇಕು. ನಾವು ವರ್ಣಾಶ್ರಮ ಧರ್ಮವನ್ನ ಶಾಸ್ತ್ರಗಳ ವಿಧಿಗಳ ಪ್ರಕಾರ ನಾವು ಮಾಡ್ತಾ ಇದ್ರು ಕೂಡ ಅಲ್ಲಿ ಭಕ್ತಿ ಇಲ್ಲದಿದ್ದರೆ ಅದು ವ್ಯರ್ಥ. ಸೊ ಯಾಕೆಂದ್ರೆ ಭಕ್ತಿ ಇಲ್ಲದಿದ್ರೆ ನಮಗೂ ವಿಷ್ಣು ತೃಪ್ತಿ ಆಗೋದೇ ಇಲ್ಲ. ನೋಡಿ, ವೈದಿಕ ಕಟ್ಟಳೆಗಳಿಗೆ ಸುಮ್ಮನೆ ಜೋತು ಬಿದ್ದಿರುವಿಷ್ಟರಿಂದ ವಿಷ್ಣು ತೃಪ್ತನಾಗುವುದಿಲ್ಲ. ನಾವು ಬರೇ ವೈದಿಕ ಕಟ್ಟಳೆಗಳ ಪ್ರಕಾರ ಜೀವನ ಮಾಡ್ತೇವೆ, ವೇದದಲ್ಲಿ ಹೇಗಿದೆ, ಶಾಸ್ತ್ರದಲ್ಲಿ ಹೇಗೆ ಹೇಳಿದ ಪ್ರಕಾರ ಜೀವನ ಮಾಡ್ತೇವೆ ಅಂದ್ರೆ ಕೃಷ್ಣ ತೃಪ್ತಿ ಆಗುವುದಿಲ್ಲ. ನಿಜವಾಗಿಯೂ ಅವನು ತೃಪ್ತಿ ಆಗುವುದು ವ್ಯಕ್ತಿಯು ಭಕ್ತಿ ಸೇವೆಯ ಮಜಲನ್ನು ಮುಟ್ಟಿದಾಗ, ಅಂದ್ರೆ ಭಕ್ತಿ ಸೇವೆ ಆದಾಗ ಮಾತ್ರ ಕೃಷ್ಣ ತೃಪ್ತಿ ಪಡ್ತಾನೆ. ಸೊ ಹಾಗಾಗಿ ನಾವೆಲ್ಲರ ಜೀವನದಲ್ಲಿಯೂ ಇಲ್ಲಿ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯೇ ತುಂಬಾ ಮುಖ್ಯವಾದದ್ದು. ಹಾಗಾಗಿ ರಾಮಾನಂದರಾಯರು ಉಲ್ಲೇಖಿಸಿದ ಶ್ಲೋಕಗಳ ಪ್ರಕಾರ ವ್ಯಕ್ತಿಯು ಶಾಸ್ತ್ರ ವಿಧಿಗಳ ದ್ವಾರ ಭಕ್ತಿ ಸೇವೆಯ ಸೋಪಾನಕ್ಕೆ ಬರಬಹುದು. ಅಂದ್ರೆ ಇಲ್ಲಿ ನಾವು ವರ್ಣಾಶ್ರಮ ಧರ್ಮವನ್ನು ಆಚರಿಸಿದರೆ ಭಕ್ತಿ ಮಾಡೋ ಲೆವೆಲಿಗೆ ಬರಬಹುದು. ಹಾಗಾಗಿ ಇಲ್ಲಿ ಭಕ್ತಿ ಮಾಡೋ ಲೆವೆಲಿಗೆ ಬರ್ಬೋದು, ಅದು ನಮ್ಮನ್ನು ತಗೊಂಡು ಹೋಗ್ಬೋದು. ಆದ್ರೆ ಭಕ್ತಿ ಮಾಡ್ಲೇಬೇಕು. ಭಕ್ತಿ ಮಾಡದೇ ಇದ್ರೆ ಒಬ್ಬರೇ ವರ್ಣಾಶ್ರಮ ಧರ್ಮ ಆಗಲ್ಲ. ವರ್ಣಾಶ್ರಮ ಧರ್ಮ ಎಲ್ಲಿವರೆಗೆ ತಕೊಂಡು ಹೋಗುತ್ತೆ? ನಮ್ಮನ್ನ ಭಕ್ತಿಯ ಸೋಪಾನಕ್ಕೆ ಏರಬಹುದು, ಭಕ್ತಿ ಮೆಟ್ಲವರೆಗೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಭಕ್ತಿ ನಾವು ಮಾಡ್ಲೇಬೇಕು. ಭಕ್ತಿ ಅಂದ್ರೆ ಭಕ್ತಿ ಸೇವೆ. ಎಲ್ಲಾ ವರ್ಗದ ಜನರನ್ನು ಉದ್ಧರಿಸಲು ಬಂದ ಭಗವಾನ್ ಕೃಷ್ಣನು ಭಗವದ್ಗೀತೆಯಲ್ಲಿ ಹೀಗೆನ್ನುತ್ತಾನೆ: ಯಾರಿಂದ ಎಲ್ಲವೂ ಹೊಮ್ಮಿದೆಯೋ ಆ ಪರಮ ಪ್ರಭುವನ್ನು ತನ್ನ ವೃತ್ತಿ ಧರ್ಮವನ್ನು ಆಚರಿಸುವುದರ ಮೂಲಕ ಪೂಜಿಸುವ ವ್ಯಕ್ತಿಯು ಪರಿಪೂರ್ಣತೆಯ ತುದಿಗೆ ಏರಬಹುದು. ಯಾರಿಂದ ಎಲ್ಲವೂ ಹೊರಹೊಮ್ಮಿದೆ? ಯಾರಿಂದ ಎಲ್ಲವೂ ಹೊರಹೊಮ್ಮಿದೆ? ಅಹಂ ಸರ್ವಸ್ಯ ಪ್ರಭವೋ ಮೊತ್ತಃ ಸರ್ವಂ ಪ್ರವರ್ತತೆ. ನಾನು ಎಲ್ಲದರ ಮೂಲ, ನನ್ನಿಂದ ಎಲ್ಲವೂ ಹೊರಹೊಮ್ಮುತ್ತೆ ಅಂತ ಭಗವಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಸೊ ಆ ಭಗವಂತನನ್ನ ನಾವು ವೃತ್ತಿ ಧರ್ಮವನ್ನು ಆಚರಿಸೋದು ಅಂದ್ರೆ ನಾವು ವರ್ಣಾಶ್ರಮ ಧರ್ಮ ಆಚರಿಸೋದ್ರ ಮೂಲಕ ಅದನ್ನ ಪೂಜೆ ಮಾಡಿದ್ರೆ ನಾವು ಭಗವಂತನನ್ನ, ಆಗ ನಾವು ಭಕ್ತಿ ಪರಿಪೂರ್ಣತೆ ತುತ್ತ ತುದಿ. ಪರಿಪೂರ್ಣತೆಯ ತುತ್ತ ತುದಿ ಅಂದ್ರೆ ಏನು? ವಾಟ್ ಇಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ ಇನ್ ಲೈಫ್? ಪರಿಪೂರ್ಣತೆ ತುತ್ತ ತುದಿ ಅಂದ್ರೆ ಏನು? ಭಗವಂತನ ಕೃಷ್ಣ ಪ್ರೇಮ ಪಡ್ಕೊಳ್ಳೋದು ಮಾತಾಜಿ. ಕೃಷ್ಣ ಪ್ರೇಮ ಜೀವನದ ಅತ್ಯುನ್ನತ ಗುರಿ. ಆ ಕೃಷ್ಣ ಪ್ರೇಮದವರೆಗೆ ಬರಬಹುದು ನಾವು. ಅದಕ್ಕೆ ಹೇಳ್ತಾರೆ, ಸ್ವೇ ಸ್ವೇ ಕರ್ಮಣಿ ಅವಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ನೋಡಿ, ಸ್ವೇ ಸ್ವೇ ಕರ್ಮಣಿ ಅವಿರತಃ, ತಮ್ಮ ತಮ್ಮ ಕರ್ಮದಲ್ಲಿ ತೊಡಗಿದ್ದವನು ಸಂಸಿದ್ಧಿಂ ಲಭತೆ, ಅವರು ಸಿದ್ಧಿಯನ್ನು ಪಡೆಯಬಹುದು. ಸ್ವಕರ್ಮೆ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು, ತಮ್ಮ ತಮ್ಮ ಗುಣಕ್ಕೆ ತಕ್ಕಂತ ತಮ್ಮ ತಮ್ಮ ಕರ್ಮದಲ್ಲಿ ಯಾರು ನಿರತವಾಗಿದ್ದಾರೆ ಅವರು ಸಿದ್ಧಿಯನ್ನು ಪಡೆಯಬಹುದು. ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಂ ಇದಂ ತತಂ ಸ್ವಕರ್ಮನಾಥಂ ಅಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ತನ್ನ ವೃತ್ತಿ ಧರ್ಮವನ್ನು ಆಚರಿಸುವುದರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಪರಿಪೂರ್ಣನಾಗಬಹುದು. ನೋಡಿ, ಪರಿಪೂರ್ಣನಾಗಬೇಕು ಅಂದ್ರೆ ಅವರ ವೃತ್ತಿ ಧರ್ಮವನ್ನು ಅವರು ಆಚರಿಸಲೇಬೇಕು. ಬ್ರಾಹ್ಮಣನಾದವನು ಬ್ರಾಹ್ಮಣನ ವೃತ್ತಿ ಧರ್ಮ, ಕ್ಷತ್ರಿಯನಾದವ ಕ್ಷತ್ರಿಯ ಧರ್ಮ, ಮತ್ತೆ ವೈಶ್ಯನಾದವನು ವೈಶ್ಯನ ಧರ್ಮ, ಶೂದ್ರನಾದವನು ಶೂದ್ರನ ಧರ್ಮ. ಅದು ಹೇಗೆ? ಅವರವರ ಗುಣಗಳ ಪ್ರಕಾರ ಬಂದಿರತಕ್ಕಂಥ ಕರ್ಮ, ಅದು ಹುಟ್ಟಿನಿಂದ ಅಲ್ಲ. ಇದನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ನನ್ನಿಂದ ತಿಳಿದುಕೋ. ಇದು ಯಾರು ಹೇಳ್ತಾರೆ? ಭಗವಂತನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ.
ಹೇಗೆ ನಿರ್ವಹಿಸಬೇಕು ಈ ರೀತಿ ಕರ್ತವ್ಯವನ್ನ? ಯಾರು ಎಲ್ಲ ಜೀವಿಗಳ ಮೂಲನು ಮತ್ತು ಯಾರು ಸರ್ವವ್ಯಾಪಿಯೋ ಆ ಪರಮ ಪ್ರಭುವನ್ನು ಸ್ವಕರ್ಮಾಸಕ್ತನಾಗಿ ಇರುವುದರ ದ್ವಾರ ಪೂಜಿಸಿ ಮನುಷ್ಯರು ಪರಿಪೂರ್ಣತೆಯನ್ನು ಪಡೆಯಬಹುದು. ಅಂದ್ರೆ ಯಾರು ಎಲ್ಲ ಜೀವಿಗಳ ಮೂಲ? ಕೃಷ್ಣ ಎಲ್ಲ ಜೀವಿಗಳ ಮೂಲ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಸೊ ಅವನು ಭಗವಂತ. ಸೊ ಅವನನ್ನು ಹೇಗೆ ನಾವು ಪೂಜೆ ಮಾಡ್ಬೇಕು? ಸ್ವಕರ್ಮಾಸಕ್ತನಾಗಿ ತನ್ನ ಕರ್ಮವನ್ನು ಮಾಡಬೇಕು, ಅದರ ಮೂಲಕ ಪೂಜಿಸಬೇಕು. ನಾವು ಮಾಡುವ ಕೆಲಸವೇ ಭಗವಂತನ ಪೂಜೆ ಆಗ್ಬೇಕು. ಅದೇ ವರ್ಣಾಶ್ರಮ ಧರ್ಮ. ಅದರಿಂದ ನಾವು ಪರಿಪೂರ್ಣತೆಯನ್ನ ಪಡ್ಕೊಳ್ಬಹುದು ಅಂತ ಭಗವದ್ಗೀತೆಯಲ್ಲಿ 45-46 ಈಗ ಓದಿದೇವಲ್ವಾ, ಅದೇ. ಬೋಧಾಯನ, ಟಣ್ಕ, ದ್ರಮಿಡ, ಗುಹದೇವ, ಕಪರ್ದಿ ಹಾಗೂ ಬಾರುಚಿಯೇ ಮೊದಲಾದ ಮಹದ್ಭಕ್ತರು ಪರಿಪೂರ್ಣತೆಗಾಗಿ ಈ ಪ್ರಕ್ರಿಯೆಯನ್ನು ಬಳಸಿಕೊಂಡರು. ಇವರೆಲ್ಲ ಏನ್ ಮಾಡಿದ್ರು? ಇವರು ಬೋಧಾಯನ, ದ್ರಮಿಡ, ಟಣ್ಕ, ಗುಹದೇವ, ಇವೆಲ್ಲ ಕಪರ್ದಿ, ಬಾರುಚಿ ಎಲ್ಲ ವರ್ಣಾಶ್ರಮ ಧರ್ಮ ಮಾಡಿ ಅವರು ಪರಿಪೂರ್ಣತೆಯನ್ನು ಮಾಡಿದ್ದಾರೆ. ಈ ಎಲ್ಲ ಮಹಾಪುರುಷರು ಪರಿಪೂರ್ಣತೆಯನ್ನು ಗಳಿಸುವಲ್ಲಿ ಈ ನಿರ್ದಿಷ್ಟ ಮಾರ್ಗವನ್ನೇ ಅನುಸರಿಸಿದರು. ವೈದಿಕ ಕಟ್ಟಳೆಗಳಾದರೂ ಈ ಮಾರ್ಗವನ್ನೇ ಬೋಧಿಸುತ್ತವೆ. ವೈದಿಕ ಕಟ್ಟಳೆಗಳು ವೇದದಲ್ಲಿ ಈ ತರವೇ ಬೋಧಿಸುತ್ತವೆ. ರಾಮಾನಂದರಾಯರು ಈ ಎಲ್ಲ ವಿಚಾರಗಳನ್ನು ಚೈತನ್ಯರ ಸಮ್ಮುಖದಲ್ಲಿ ಮಂಡಿಸಲು ಇಷ್ಟಪಟ್ಟರು. ಅವರು ಹೇಳಿದ್ರು, ವರ್ಣಾಶ್ರಮ ಧರ್ಮ ಅದನ್ನ ಮಾಡಬೇಕು ಅಂತ ಎಲ್ಲಾ ಶಾಸ್ತ್ರಗಳಲ್ಲಿ ಹೇಳಿದೆ ಅಂತ ಹೇಳಿದ್ರು ಅವರು. ಆದರೆ ಶಾಸ್ತ್ರೋಕ್ತ ವಿಧಿಯಾಚರಣೆಯಷ್ಟೇ ಸಾಲದು ಎಂಬುದು ಅವರಿಗೆ ಕಂಡಿತು. ಇದು ನೋಡಿ, ವರ್ಣಾಶ್ರಮ ವಿಭಾಗದಲ್ಲಿ ಶಾಸ್ತ್ರಗಳ ಪ್ರಕಾರ ವಿಧಿಗಳನ್ನು ಆಚರಿಸಬೇಕು. ಆದ್ರೆ ಇದಿಷ್ಟು ಸಾಕಾಗುವುದಿಲ್ಲ ಭಗವಂತನನ್ನ ಪಡ್ಕೊಳ್ಳಕ್ಕೆ ಅಂತ ಅನಿಸಿತು. ಚೈತನ್ಯರೇ ಅವುಗಳನ್ನು ತೋರಿಕೆಯ ಪ್ರದರ್ಶನಗಳನ್ನು ಹೇಳಿ ಮುಗಿಸಿದ್ರು. ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು, ಇದು ಅಹೋಬಾಹ್ಯ, ಯಹೋಬಾಹ್ಯ ಹಾಗೆ ಕಹ ಆರ ಅಂತ ಹೇಳಿದ್ದಾರೆ. ಇದು ಬಾಹ್ಯ ಅಂತ ಹೇಳಿದ್ದಾರೆ. ತೋರಿಕೆಯ ಪ್ರದರ್ಶನ ಬಾಹ್ಯ ಅಂದ್ರೆ. ವ್ಯಕ್ತಿಯು ಐಹಿಕ ಭೋಗಾಸಕ್ತಿಯ ದೃಷ್ಟಿಯುಳ್ಳವನಾದರೆ ಅವನ ಶಾಸ್ತ್ರಗಳು ಹೇಳುವ ಎಲ್ಲ ವಿಧಿಗಳನ್ನು ಅನುಸರಿಸಿ ಪರಿಪೂರ್ಣತೆ ತುದಿಯನ್ನು ಮುಟ್ಟಲಾರನೆಂದಷ್ಟೇ ಭಗವಾನ್ ಚೈತನ್ಯರು ಒತ್ತಿ ಹೇಳುತ್ತಿದ್ದರು. ಚೈತನ್ಯ ಮಹಾಪ್ರಭುಗಳು ಏನು ಹೇಳಿದ್ದಾರೆ? ಈಗ ಒಬ್ಬವನು ವರ್ಣಾಶ್ರಮ ಧರ್ಮ ಆಚರಿಸ್ತಾನೆ, ಅವನ ಶಾಸ್ತ್ರಗಳು ಹೇಳಿದ ವಿಧಿಯೇ ಮಾಡ್ತಾನೆ, ಬಟ್ ಜೊತೆಗೆ ಅವನು ಐಹಿಕದಲ್ಲಿ ಭೋಗದಲ್ಲಿ ತುಂಬಾ ಆಸಕ್ತನಾಗಿರ್ತಾನೆ. ಆವಾಗ ಪರಿಪೂರ್ಣತೆ ಮುಟ್ಲಿಕ್ಕೆ ಆಗುತ್ತಾ? ಇಲ್ಲ ಮಾತಾಜಿ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಬೋಧನೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಐಹಿಕ ಅಲ್ಲಿ ವರ್ಣಾಶ್ರಮ ಧರ್ಮವನ್ನು ಆಚರಿಸುತ್ತಾ ಭಕ್ತಿ ಸೇವೆಯನ್ನು ಮಾಡಬೇಕು, ಆವಾಗ ಪರಿಪೂರ್ಣತೆ. ವರ್ಣಾಶ್ರಮ ಧರ್ಮ ಆಚರಿಸುತ್ತಾ ಅವನು ಐಹಿಕ ಭೋಗಾಸಕ್ತಿ ಇಂದ್ರಿಯ ಭೋಗ ಮಾಡಿದರೆ ಅವನಿಗೆ ಒಂದು ಆ ಪರಿಪೂರ್ಣತೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರ, ಪರಿಪೂರ್ಣತೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇಂದ್ರಿಯ ಭೋಗ. ಸೊ ಇಂದ್ರಿಯ ಭೋಗ ಅದು ಕೃಷ್ಣ ಪ್ರಜ್ಞೆಗೆ ಅಡ್ಡಿ. ಸೊ ಇಂದ್ರಿಯ ಭೋಗ ಮತ್ತು ಕೃಷ್ಣ ಪ್ರಜ್ಞೆ ಎರಡು ಒಟ್ಟೊಟ್ಟಿಗೆ ಹೋಗುವುದಿಲ್ಲ. ಯಾಕೆ ಹೋಗುವುದಿಲ್ಲ? ಇಂದ್ರಿಯ ಭೋಗ ಮತ್ತು ಕೃಷ್ಣ ಪ್ರಜ್ಞೆ ಒಟ್ಟೊಟ್ಟಿಗೆ ಹರೇ ಕೃಷ್ಣ. ಇಂದ್ರಿಯ ಭೋಗ ಅಜ್ಞಾನ ಮಾತಾಜಿ, ಕೃಷ್ಣ ಬೆಳಕು. ಆಗೋದಿಲ್ಲ. ಆಧ್ಯಾತ್ಮಿಕ ಮಾತಾಜಿ. ಕೃಷ್ಣ ಪ್ರಜ್ಞೆ ಆಧ್ಯಾತ್ಮಿಕ, ಇದು ಐಹಿಕ ಭೋಗ. ಹರೇ ಕೃಷ್ಣ. ಇಲ್ಲಿ ಭೋಗಗಳು ಹೋದ ನಂತರವೇ ಕೃಷ್ಣ ಪ್ರಜ್ಞೆ ಬರುತ್ತೆ. ಇಲ್ಲಿ ಐಹಿಕ ಭೋಗ ಮತ್ತು ಇಂದ್ರಿಯ ಪ್ರಜ್ಞೆ ಒಟ್ಟೊಟ್ಟಿಗೆ, ಇಂದ್ರಿಯ ಭೋಗ ಮತ್ತು ಕೃಷ್ಣ ಪ್ರಜ್ಞೆ ಒಟ್ಟೊಟ್ಟಿಗೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಾವು ಬೆಂಕಿ ಒಟ್ಟುತ್ತೇವೆ ಮತ್ತೆ ಮೇಲಿಂದ ನೀರು ಸುರುಕ್ತೇವೆ. ಆಗ ಬೆಂಕಿ ಏನಾದ್ರು ಉರಿತದ್ಯಾ? ಉರಿಯಲ್ಲ ಮಾತಾಜಿ, ಆರೋಗುತ್ತೆ. ಸೊ ಕೃಷ್ಣ ಪ್ರಜ್ಞೆ ನಾವು ಒಂದ್ ಕಡೆಗೆ ಇಲ್ಲಿ ಜಪ ಮಾಡೋದು, ಆಮೇಲೆ ಈ ಭಗವದ್ಗೀತೆ ಭಾಗವತ ಕೇಳುದು, ಮತ್ತೊಂದ್ ಕಡೆಗೆ ಐಹಿಕ ಭೋಗ ಇಂದ್ರಿಯ ಭೋಗ ಮಾಡ್ಲಿಕ್ಕೆ ಹೋಗೋದು. ಅರ್ಥ ಆಯ್ತಾ? ಆಯ್ತು ಮಾತಾಜಿ. ಆವಾಗ ಏನ್ ಮಾಡಿದ್ರು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುವುದಿಲ್ಲ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕಂದ್ರೆ ಐಹಿಕ ಭೋಗವನ್ನ ಬಿಡ್ಲೇಬೇಕಂತೆ. ಅವಾಗ ಮುಂದುವರ್ಕೋತಾ ಹೋಗ್ಬೋದು. ನಾವು ಈಗ ಏನು ಇದನ್ನ 16 ಸುತ್ತು ಜಪ ಮಾಡೋದು, ಭಗವಂತನ ಇದನ್ನ ನೋಡೋದು, ಅಂದ್ರೆ ಮಂಗಳಾರತಿ, ಮತ್ತೆ ಇದನ್ನ ಭಗವದ್ಗೀತೆ ಭಾಗವತ ಕ್ಲಾಸ್, ಈ ಚೈತನ್ಯ ಚರಿತಾಮೃತ ಕ್ಲಾಸ್ ಇದೆಲ್ಲ ಅಟೆಂಡ್ ಮಾಡೋದು, ಆಮೇಲೆ ಭಕ್ತಿ ಸೇವೆಯನ್ನು ಮಾಡ್ತಕ್ಕಂಥದ್ದು, ಟೆಂಪಲ್ ಸೇವೆ,
ಇದೆಲ್ಲ ಮಾಡಿದ್ದನ್ನ ನಾವು ಮಾಡ್ಕೊಂಡು ಐಹಿಕ ಭೋಗ ಮಾಡಿದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರ್ಲಿಕ್ಕೆ ಸಾಧ್ಯ ಆಗಲ್ಲ. ಅವು ಅಡಚಣೆ, ಅದು ಮುಂದುವರ್ಲಿಕ್ಕೆ ಬಿಡೋದಿಲ್ಲ ಇಂದ್ರಿಯ ಭೋಗ. ಸೊ ಹಾಗಾಗಿ ನಾವು ಇಂದ್ರಿಯ ಭೋಗವನ್ನು ಬಿಟ್ರೆ, ಐಹಿಕವನ್ನು ಬಿಟ್ರೆ ಆಧ್ಯಾತ್ಮಿಕದಲ್ಲಿ ನಾವು ಮುಂದುವರಿಯಬಹುದು. ಐಹಿಕವೂ ಬೇಕು ಆಧ್ಯಾತ್ಮಿಕವೂ ಬೇಕಂದ್ರೆ ಆಗತ್ತಾ? ಆಗೋದಿಲ್ಲ ಮಾತಾಜಿ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು, ಅಹೋಬಾಹ್ಯ ಅಂದ್ಬಿಟ್ರು. ವರ್ಣಾಶ್ರಮ ಧರ್ಮ ಅಷ್ಟೇ ಸಾಕಾಗೋದಿಲ್ಲ ಭಗವಂತನನ್ನ ಪಡ್ಕೊಳ್ಳಿಕ್ಕೆ. ಅದು ಭಗವಂತನನ್ನ ಅದು ಭಕ್ತಿ ಸೇವೆಯ ಮೆಟ್ಟಲಿಗೆ ತಕೊಂಡು ಹೋಗುತ್ತೆ, ಸೋಪಾನಕ್ಕೆ. ಆಮೇಲೆ ಅಲ್ಲಿ ಭಕ್ತಿ ಸೇವೆಯನ್ನು ಆಡ್ ಮಾಡ್ಲೇಬೇಕು. ಸೊ ಭಕ್ತಿ ಸೇವೆ ಆಡ್ ಮಾಡ್ಬೇಕು, ಮತ್ತೆ ಇಲ್ಲಿ ಇಂದ್ರಿಯ ತೃಪ್ತಿಯನ್ನ, ಇಂದ್ರಿಯ ಭೋಗವನ್ನ ಬಿಡಬೇಕು. ಸೊ ಇದನ್ನ ಮುಂದೆ ಹೇಳು, ಅದು ಮುಂದೆ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಮುಂದೆ ಅಧ್ಯಾಯ 28 ಬರ್ತದೆ. ಪರಮ ದೈವದ ಜೊತೆಗಿನ ನಂಟು ಸ್ವಲ್ಪ ಮಾಡೋಣ. ಪರಮ ದೈವದ ಜೊತೆಗೆ ನಂಟು ನಾಳೆ ಮತ್ತೆ ಇದನ್ನು ಕಂಪ್ಲೀಟ್ ಮಾಡ್ತೇನೆ. ಇವತ್ತು ಸ್ವಲ್ಪ ನೋಡೋಣ. ರಮಾನಂದರಾಯರು ವಿಷ್ಣು ಪುರಾಣದಿಂದ ಉಲ್ಲೇಖಿಸಿದ ಸೂಕ್ತಿ, ಇದನ್ನು ಚೈತನ್ಯ ಮಹಾಪ್ರಭುಗಳು ತಿರಸ್ಕರಿಸಿದರು. ಯಾವುದರ ತಿರಸ್ಕರಿಸಿದ್ರು? ವಿಷ್ಣು ಪುರಾಣದಿಂದ ಅವರು ಹೇಳಿದ್ರು, ವರ್ಣ ಆಶ್ರಮ ಆಚರವತ ಪುರುಷೇಣ ಪರಹ ಪುಮಾನ್ ವಿಷ್ಣುರಾರಾಧ್ಯತೆ ಪಂಥ ನಾಣ್ಯ ತತ್ತೋಷ ಕಾರಣಂ. ವಿಷ್ಣು ಪುರಾಣದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ತಮ್ಮ ತಮ್ಮ ಒಂದು ವರ್ಣ ಮತ್ತು ತಮ್ಮ ತಮ್ಮ ಆಶ್ರಮದಲ್ಲಿ ಯಾರು ಸ್ಥಿತರಾಗಿ ಭಗವಂತನ ವಿಧಿಸಿದ ಕರ್ತವ್ಯಗಳನ್ನು ಸರಿಯಾಗಿ ಪಾಲನೆ ಮಾಡ್ಕೊಂಡು ಹೋಗ್ತಾರೆ, ಅವನು ಭಗವಂತನನ್ನು ಆರಾಧನೆ ಮಾಡಬಹುದು. ಭಗವಂತನನ್ನು ತೃಪ್ತಿಪಡಿಸುವ ಬೇರೆ ಯಾವ ಮಾರ್ಗ ಇಲ್ಲ ಇದೆ ಅಂತ ಹೇಳ್ತಾರೆ. ಸೊ ಅದನ್ನ ವಿಷ್ಣು ಪುರಾಣದಿಂದ ಹೇಳಿದ ಈ ಸೂಕ್ತಿಯನ್ನ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ರು? ತಿರಸ್ಕಾರ ಮಾಡಿದರಂತೆ. ಕರ್ಮ ಮೀಮಾಂಸಕರು ಎನ್ನುವ ಒಂದು ವರ್ಗದ ದಾರ್ಶನಿಕರನ್ನು ತಿರಸ್ಕರಿಸಬೇಕೆಂಬುದು ಚೈತನ್ಯರ ಇಷ್ಟವಾಗಿತ್ತು. ಅವರು ಯಾಕೆ ಈ ವರ್ಣಾಶ್ರಮ ಧರ್ಮವನ್ನ ತಿರಸ್ಕಾರ ಮಾಡಿದ್ರು ಅಂದ್ರೆ, ಅವರು ಕರ್ಮ ಮೀಮಾಂಸಕರು ಇವರನ್ನ ಅವರು ತಿರಸ್ಕರಿಸಬೇಕಾಗಿತ್ತಂತೆ. ಅದಕ್ಕೆ ಅವರು ಈ ವರ್ಣಾಶ್ರಮ ಧರ್ಮ ಈಗ ಅದರಿಂದ ಭಗವಂತನ ಪಡ್ಕೊಳಕ್ ಸಾಕಾಗುವುದಿಲ್ಲ ಅಂತ ಹೇಳ್ತಾರೆ. ಈ ವ್ಯಕ್ತಿಯು ಯಾವ ಬಗೆಯಲ್ಲಿ ಕಾರ್ಯಶೀಲನಾಗಿರುವನೋ ಅದಕ್ಕೆ ಭಗವಂತನು ಅಧೀನನು ಎಂಬುದು ಕರ್ಮ ಮೀಮಾಂಸೆಯ ಅನುಯಾಯಿಗಳ ಹೇಳಿಕೆ. ಅವ್ರೇನ್ ಹೇಳ್ತಾರೆ? ವ್ಯಕ್ತಿ ಯಾವ ರೀತಿ ಕೆಲಸ ಮಾಡ್ತಾನೋ ಅದಕ್ಕೆ ಭಗವಂತ ಅಧೀನ ಆಗ್ತಾನೆ ಅಂತ ಹೇಳಿ. ಭಗವಂತ ಹೇಗೆ ಅಧೀನ ಆಗ್ತಾನೆ? ಅದಕ್ಕೆ ಅದು ತಪ್ಪು ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಸೊ ವ್ಯಕ್ತಿಯು ಹೆಚ್ಚು ಹೆಚ್ಚು ಕಾರ್ಯಶೀಲನಾಗಿದ್ದಷ್ಟು ಭಗವಂತನು ಅವನಿಗೆ ಒಳ್ಳೆಯ ಫಲ ನೀಡಲೇಬೇಕೆಂದು ಈ ಮೀಮಾಂಸಕರ ತೀರ್ಮಾನ. ಅಂದ್ರೆ ನೀನು ಹರೇ ಕೃಷ್ಣ. ಸಾರಿ ಮಾತಾಜಿ, ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಮನೆಯಲ್ಲಿ ಮಾತಾಡುದಿದ್ರೆ. ಹರೇ ಕೃಷ್ಣ. ಇಲ್ಲಿ ಏನು ಗೊತ್ತಾ, ಕರ್ಮ ಮೀಮಾಂಸಕರು ಅಂತಂದ್ರೆ ಅವರು ಆ ಕರ್ಮ ಮೀಮಾಂಸಕರು ಏನ್ ಹೇಳ್ತಾರೆ ಅಂದ್ರೆ, ವ್ಯಕ್ತಿ ಹೆಚ್ಚು ಹೆಚ್ಚು ಕಾರ್ಯಶೀಲನಾಗಿದ್ದಷ್ಟು ಭಗವಂತ ಅವನಿಗೆ ಒಳ್ಳೆಯ ಫಲವನ್ನು ನೀಡಲೇಬೇಕೆಂದು ಈ ಮೀಮಾಂಸಕರು ತೀರ್ಮಾನ. ಪರಮಪ್ರಭುವಾದ ವಿಷ್ಣು ಸ್ವತಂತ್ರನಲ್ಲ, ಆದರೂ ಕರ್ಮಿಗೆ ಯಾವುದೋ ಒಂದು ಬಗೆಯ ಫಲವನ್ನು ನೀಡಲು ಬದ್ಧನು ಎಂಬುದನ್ನು ವಿಷ್ಣು ಪುರಾಣದ ಹೇಳಿಕೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಇಂತಹ ಅಸ್ವತಂತ್ರ ಧೋರಣೆಯು ಪರಮಪ್ರಭು ತಾನು ಬಯಸಿದಂತೆ ಸಾಕಾರನೋ ನಿರಾಕಾರನೋ ಆಗುತ್ತಾನೆ ಎಂದು ಒಪ್ಪಿಕೊಳ್ಳುವ ಕರ್ಮಿಗೆ ಅಧೀನವಾಗುತ್ತದೆ. ವಾಸ್ತವವಾಗಿ ಈ ಸಿದ್ಧಾಂತವು ಪರಮೋನ್ನತ ಪರಮಸತ್ಯನು ನಿರಾಕಾರ ಎಂಬುದರ ಮೇಲೆ ಒತ್ತು ಹಾಕುತ್ತದೆ. ಭಗವಾನ್ ಚೈತನ್ಯರು ಇಂತಹ ನಿರಾಕಾರವಾದವನ್ನು ಒಪ್ಪಿಕೊಳ್ಳಲಿಲ್ಲವಾಗಿ ರಮಾನಂದರಾಯರ ಹೇಳಿಕೆಯನ್ನು ಅವರು ತಿರಸ್ಕರಿಸಿದರು. ಇಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಯಾಕೆ ತಿರಸ್ಕರಿಸಿದರು. ಈ ಶ್ಲೋಕ ಅವ್ರು ಹೇಳಿದಾರಲ್ಲ, ಅದನ್ನ ತಿರಸ್ಕಾರ ಮಾಡಿಬಿಟ್ರು. ವರ್ಣಾಶ್ರಮ ಆಚರವತ ಪುರುಷೇಣ ಪರ ಪುಮಾನ್ ವಿಷ್ಣುರಾರಾಧ್ಯತೆ ಪಂಥ ನಾಣ್ಯ ತತ್ತೋಷ ಕಾರಣಂ. ಅಂದ್ರೆ ವರ್ಣಾಶ್ರಮ ಮಾಡಿದ್ರಷ್ಟೇ ಸಾಕು, ಭಗವಂತ ಸಂತೋಷ ಪಡ್ಕೊಬಿಡ್ತಾನೆ ಅಂತ ಹೇಳ್ತಾರೆ. ಅಲ್ಲಿ ಯಾಕೆ ಅಂದ್ರೆ, ಕರ್ಮ ಮಾಡಿದ್ರೆ ಸಾಕು ಅದಕ್ಕೆ ಫಲ ಕೊಡ್ತಾನೆ ಅಂತ ಹೇಳೋರು ಯಾರು? ಅವರು ಕರ್ಮ ಮೀಮಾಂಸಕರು. ಸೊ ಅಂದ್ರೆ ಭಗವಂತನಿಗೆ ಸ್ವತಂತ್ರ ಇಲ್ಲ, ಕರ್ಮ ಮಾಡಿದ್ರೆ ಫಲ ಕೊಡ್ತಾನೆ ಇದು. ಸೊ ಹಾಗಾಗಿ ಇಲ್ಲಿ ವಿಷ್ಣು ಪುರಾಣದ ಈ ಹೇಳಿಕೆ ಕರೆಕ್ಟ್ ಅಲ್ಲ ಅಂತ ಹೇಳ್ತಾರೆ.
ಯಾಕೆಂದ್ರೆ ಅವರು ಪರಮಪ್ರಭು ಬಯಸಿದರೆ ಸಾಕಾರ ಇಲ್ಲ ನಿರಾಕಾರ. ಅಂದ್ರೆ ತಾನು ಬಯಸಿದರೆ ಕರ್ಮಿ, ತಾನು ಬಯಸಿದರೆ ಭಗವಂತ ನಿರಾಕಾರ, ಇಲ್ಲದಿದ್ರೆ ಬಯಸಿದಾಗ ಸಾಕಾರ. ಹೀಗಾಗುತ್ತಾ? ಹರೇ ಕೃಷ್ಣ. ಆಗೋದಿಲ್ಲ ಮಾತಾಜಿ. ಭಗವಂತ ಕರ್ಮಿಗೆ ಅಧೀನ ಆಗ್ತಾನ? ಇಲ್ಲ ಮಾತಾಜಿ. ಅದಕ್ಕಾಗಿ ಇದನ್ನು ಒಪ್ಕೊಳ್ಳೋದಿಲ್ಲ ಚೈತನ್ಯ ಮಹಾಪ್ರಭುಗಳು. ಈ ಶ್ಲೋಕವನ್ನ ವಿಷ್ಣು ಪುರಾಣದಿಂದ ಅವ್ರು ಹೇಳಿದ್ದಾರೆ, 3.8.9 ವಿಷ್ಣು ಪುರಾಣದ ಶ್ಲೋಕ. ಅದನ್ನ ಇವರು ಒಪ್ಪುವುದಿಲ್ಲ ಚೈತನ್ಯ ಮಹಾಪ್ರಭುಗಳು. ಯಾಕೆ ಒಪ್ಪುವುದಿಲ್ಲ ಅಂದ್ರೆ ಈ ಸಿದ್ಧಾಂತವು ಪರಮೋನ್ನತ ಪರಮ ಸತ್ಯ ನಿರಾಕಾರ ಎನ್ನುವುದರ ಮೇಲೆ ಒತ್ತು ಹಾಕುತ್ತದೆ. ಅದರ ಮೇಲೆ ಹೆಚ್ಚು, ನಿರಾಕಾರ ಅಂತ ಹೇಳಿದ್ರ ಮೇಲೆ ಹೆಚ್ಚು ಪ್ರಭಾವ ಕೊಟ್ಟಿದೆ. ಸೊ ಹಾಗಾಗಿ ಅವರು ಒಪ್ಪೋದಿಲ್ಲ. ಚೈತನ್ಯ ಮಹಾಪ್ರಭುಗಳು ಭಗವಾನ್ ಚೈತನ್ಯರು ಇಂತಹ ನಿರಾಕಾರವಾದವನ್ನು ಒಪ್ಪಿಕೊಳ್ಳಲಿಲ್ಲವಾಗಿ ರಾಮಾನಂದರಾಯರ ಹೇಳಿಕೆಯನ್ನು ಅವರು ತಿರಸ್ಕರಿಸಿದರು. ಪರಮೋನ್ನತ ಪರಮ ಸತ್ಯನನ್ನು ಕುರಿತಂತೆ ಈಗ ನೀವು ಹೇಳಿದ್ದಕ್ಕೂ ಉತ್ತಮ ತರದ ವಿಚಾರವೇನಾದ್ರೂ ನಿಮ್ಮಲ್ಲಿ ಉಂಟೆ ಎಂದು ಚೈತನ್ಯರು ಕೊನೆಯ ಮಾತೆಂಬಂತೆ ಕೇಳಿದರು. ನೋಡಿ, ನೀವು ಹಿಂಗ್ ಹೇಳ್ತೀರಿ ರಾಮಾನಂದರಾಯರೇ, ಈಗ ಇದು ಸರಿಯಲ್ಲ, ಇದಕ್ಕಿಂತ ಮೇಲಿಂದ ಏನಾದ್ರೂ ಉಂಟೆ? ಯಹೋ ಬಾಹ್ಯ ಆಗೆ ಕಹ ಆರ. ಚೈತನ್ಯ ಮಹಾಪ್ರಭುಗಳ ಮನದ ಇಂಗಿತವು ರಾಮಾನಂದರಾಯರಿಗೆ ಅರ್ಥ ಆಯಿತು. ಚೈತನ್ಯ ಮಹಾಪ್ರಭುಗಳಿಗೆ ಇವರು ಒಪ್ಪುವುದಿಲ್ಲ ಅಂತ ರಾಮಾನಂದರಾಯರಿಗೆ ಗೊತ್ತಾಯ್ತು. ಆವಾಗ ಏನ್ ಮಾಡ್ತಾರೆ ರಾಮಾನಂದರಾಯರು? ಕಾಮ್ಯ ಕರ್ಮಗಳ ಫಲಗಳನ್ನು ತ್ಯಜಿಸುವುದು ಒಳ್ಳೆಯದು ಎಂದು ಹೇಳಿದರು. ಅವ್ರು ಏನ್ ಹೇಳ್ತಾರೆ? ರಾಯರು ಹೇಳಿದರು, ರಾಮಾನಂದರಾಯರು ಹೇಳಿದರು, ಕೃಷ್ಣೇ ಕರ್ಮಾರ್ಪಣ ಸರ್ವಸಾಧ್ಯ ಸಾರ. ಅಂದ್ರೆ ಕೃಷ್ಣ ಕರ್ಮಾರ್ಪಣ, ಕೃಷ್ಣನಿಗೆ ಕರ್ಮವನ್ನು ಅರ್ಪಿಸಬೇಕು ಅಂತ ಭಗವದ್ಗೀತೆಯ ಶ್ಲೋಕವನ್ನ ಅವರು ಹೇಳ್ತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದ್ರು? ನೀನ್ ಏನ್ ಹೇಳ್ತೀಯ ಅದಕ್ಕೆ ಎಲ್ಲದಕ್ಕೂ ಶಾಸ್ತ್ರದ ಆಧಾರ ಇಟ್ಟು ಹೇಳಬೇಕು. ಈಗ ನೋಡಿ, ರಾಮಾನಂದರಾಯರು ಸುಮ್ಮನೆ ಅವರಿಗೆ ಮನಸ್ಸೇ ಕಣದ್ ಹೇಳಿಕ್ಕಿದೆಯಾ ಅವಕಾಶ? ಇಲ್ಲ ಮಾತಾಜಿ. ಯಾವಾಗ ಈ ಶಾಸ್ತ್ರ ಯಾವಾಗ ಈ ತರ ಅಂದ್ರೆ ಇದನ್ನ ಈ ತರ ಚರ್ಚೆ ನಡೆಯುತ್ತೆ, ಆಧ್ಯಾತ್ಮಿಕ ಚರ್ಚೆಯಲ್ಲಿ ನಮ್ಮ ಮನಸ್ಸಿಗೆ ಬಂದಂತೆ ನಮಗೆ ಹೇಳಲಿಕ್ಕೆ ಇಲ್ಲ. ನಾವು ಹೇಗೆ ಹೇಳ್ಬೇಕು? ಶಾಸ್ತ್ರಗಳ ಪುರಾವೆಗಳನ್ನು ಕೊಡಬೇಕು. ರಾಮಾನಂದರಾಯರಿಗೆ ತಮ್ಮಷ್ಟಕ್ಕೆ ತಾವು ಹೇಳಲಿಕ್ಕಿಲ್ಲ. ಸೊ ಅದಕ್ಕೆ ಅವರು ಮೊದಲನೇ ಶ್ಲೋಕಕ್ಕೆ ಏನ್ ಕೊಟ್ರು? ವಿಷ್ಣು ಪುರಾಣದ ಅದು 3.8.9 ಶ್ಲೋಕ ಹೇಳಿದ್ರು. ಅದನ್ನ ರಾಮಾನಂದರಾಯರು ಏನ್ ಹೇಳಿದ್ರು? ಇದು ಕರ್ಮ ಮೀಮಾಂಸೆ, ಇದು ಸರಿಯಲ್ಲ, ಹಳೆ ಅವ್ರು ಹೊರ ತೆಗೆದ್ರು. ಈಗ ಇದಕ್ಕೆ ಮುಂದಿಂದ ಹೇಳೋದ್ ಕೂಡ ರಾಮಾನಂದರಾಯರು ಹೇಳಿದ್ರು, ಕೃಷ್ಣೇ ಕರ್ಮಾರ್ಪಣ ಸರ್ವಸಾಧ್ಯ ಸಾರ ಅಂತ. ಕೃಷ್ಣನಿಗೆ ಎಲ್ಲ ಕರ್ಮಗಳನ್ನ, ಕಾಮ್ಯ ಕರ್ಮಗಳ ಫಲವನ್ನ ಕೊಟ್ಟು ಬಿಡೋದು ಅದು ಅಂತ ಹೇಳಿದ್ರು. ಚೈತನ್ಯ ಮಹಾಪ್ರಭುಗಳ ಅಲ್ಲಿ ಮನಸ್ಸಲ್ಲಿ ಇದ್ದು ಗೊತ್ತಾಯ್ತು, ಹೇಳಿದ್ರು. ಭಗವದ್ಗೀತೆಯಿಂದ ಒಂದು ಶ್ಲೋಕವನ್ನು ಅವರು ಉಲ್ಲೇಖಿಸಿದರು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಅಂದ್ರೆ ಏನ್ ಹೇಳ್ತಾನೆ ಕೃಷ್ಣ? ಒಂದು ಅರ್ಜುನನಿಗೆ ಏನ್ ಹೇಳ್ತಾನೆ ಕೃಷ್ಣ? ಹೇ ಕುಂತಿ ಪುತ್ರನೇ, ನೀನು ಏನೇನನ್ನು ಮಾಡುವೆಯೋ, ಏನೇನನ್ನು ಭುಂಜಿಸುವೆಯೋ, ಏನೇನನ್ನು ಕೊಡುವೆಯೋ ಅಥವಾ ಪಡೆಯುವೆಯೋ ಅವೆಲ್ಲವೂ ನನಗೆ ಅರ್ಪಿತವಾಯಿತೆಂದು ತಿಳಿ. ಭಗವದ್ಗೀತಾ 9.27. ಇಂತಹದೇ ಒಂದು ವಾಕ್ಯವೃಂದವು ಭಾಗವತಮಲ್ಲಿ ಕೂಡ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಯತ್ಕರೋಷಿ, ನೀ ಏನು ಮಾಡ್ತೀಯ, ನಾವು ಏನು ಕೆಲಸ ಮಾಡ್ತಾ ಇದ್ದೇವಲ್ಲ ಎಲ್ಲ ಅದನ್ನ ಭಗವಂತನಿಗೆ ಕೊಡ್ಬೇಕಂತೆ. ಆಮೇಲೆ ಏನನ್ನು ಭುಂಜಿಸುತ್ತೇವೆ, ಏನನ್ನು ನಾವು ತಿನ್ನುತ್ತೇವೆ, ಅದನ್ನು ಕೂಡ ನಾವು ಏನ್ ಮಾಡ್ಬೇಕು? ಭಗವಂತನಿಗೆ ಕೊಡಬೇಕು. ಸೊ ಅದು ನಾವು ಎಲ್ಲ ಏನು ಆಹಾರ ಸೇವನೆ ಮಾಡ್ತೇವೆ ಅದನ್ನು ಕೂಡ ಭಗವಂತನಿಗೆ ಕೊಡಬೇಕು. ಯಜ್ಜು ಹೋಸಿ ಅಂದ್ರೆ ನಾವ್ ಯಾವ್ದಾದ್ರೂ ಕೊಡ್ತೇವೆ ದಾನವನ್ನ, ಭಗವಂತನಿಗೆ ಕೊಡಬೇಕು. ಏನನ್ನು ಪಡೆಯುತ್ತೇವೆ ಅದು ಕೂಡ ಕೃಷ್ಣನಿಗೆ ಅರ್ಪಿತ. ಪ್ರತಿಯೊಂದು ಕೃಷ್ಣನಿಗೆ ಅರ್ಪಿತವಾಗಿ ಉಳಿದಿದ್ದು ನಾವು ತಕೋಬೇಕು. ಕೃಷ್ಣನಿಗೆ ಅರ್ಪಿತವಾಗದಿದ್ದೆ ಯಾವುದನ್ನು ಕೂಡ ನಾವು ತಕೊಳ್ಳುವಂಗಿಲ್ಲ. ಇದು ಅರ್ಥ ಆಯ್ತಾ? ಎರಡನೇ ಥಿಯರಿ ಏನು ರಾಮಾನಂದರಾಯರು ಹೇಳಿದ್ರು? ಹರೇ ಕೃಷ್ಣ. ಹೌದು ಮಾತಾಜಿ. ಏನ್ ಹೇಳಿದ್ರು? ಹರೇ ಕೃಷ್ಣ. ಏನ್ ಅರ್ಥ ಆಯ್ತು? ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸಬೇಕು, ಆಮೇಲೆ ತಗೊಳ್ಬೇಕು.
ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸಬೇಕು. ಅಂದ್ರೆ ಯಾವುದೇ ಸನ್ನಿವೇಶದಲ್ಲೂ ಕೂಡ ಕೃಷ್ಣನನ್ನು ಮರೆಯದಂತೆ ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ಳಬೇಕು. ಇದು ಪ್ರತಿಯೊಬ್ಬನ ಕರ್ತವ್ಯ. ಯಾಕೆಂದ್ರೆ ಪ್ರತಿಯೊಬ್ಬನೂ ಕೂಡ ತನ್ನ ದೇಹ ಮತ್ತು ತನ್ನ ಆತ್ಮ ಇದನ್ನು ಒಟ್ಟಿಗೆ ಇರಿಸ್ಲಿಕ್ಕೆ ಕೆಲಸ ಮಾಡ್ಲೇಬೇಕು ಅಲ್ವಾ? ಕೆಲಸ ಮಾಡ್ಲೇ ಇರ್ಲಿಕ್ಕಾಗುತ್ತಾ? ಇಲ್ಲ ಮಾತಾಜಿ, ಕೆಲಸ ಮಾಡೇ ಮಾಡ್ಬೇಕು. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಅಂದ್ರೆ, ಮನುಷ್ಯ ತನಗಾಗಿ ಅಂದ್ರೆ ಕೆಲಸ ಮಾಡ್ಲೇಬೇಕು, ಆದ್ರೆ ಆ ಕೆಲಸವನ್ನ ಕೃಷ್ಣನಿಗಾಗಿ ಮಾಡಬೇಕಂತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಜೀವಿಸ್ಲಿಕ್ಕಾಗಿ ಏನಾದ್ರೂ ತಿನ್ಲೇಬೇಕು ಅಲ್ವಾ? ತಿಂದೇ ಇರ್ಲಿಕ್ಕಾಗುತ್ತಾ? ಇಲ್ಲ ಮಾತಾಜಿ, ತಿನ್ನೇಬೇಕು. ಅದಕ್ಕಾಗಿ ಅವರು ಕೃಷ್ಣ ಪ್ರಸಾದವನ್ನ ತಿನ್ನಬೇಕು, ಸ್ವೀಕರಿಸಬೇಕು. ಆಮೇಲೆ ನಾವು ನಾಗರಿಕ ಆದ್ಮೇಲೆ, ನಾವೊಂದು ಮನುಷ್ಯರಾದ್ಮೇಲೆ ಏನಾದ್ರೂ ಧಾರ್ಮಿಕ ವಿಧಿಗಳನ್ನು ಮಾಡ್ಲೇಬೇಕಲ್ವಾ? ಹೌದು ಮಾತಾಜಿ. ಧಾರ್ಮಿಕ ವಿಧಿ ಮಾಡಿದರೆ ಕೃಷ್ಣನಿಗಾಗ ಮಾಡು ಅಂತ ಹೇಳ್ತಾನೆ. ಸೊ ಆ ಧಾರ್ಮಿಕ ವಿಧಿಯಿಂದ ಅದಕ್ಕೆ ಅರ್ಚನೆ ಅಂತ ಕರೀತಾರೆ. ಯಾವ್ದಾದ್ರು ಮಾಡು ಅಂದ್ರೆ ಕೃಷ್ಣನಿಗಾಗಿ ಅರ್ಚನೆ ಮಾಡೋದು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ದಾನ ಕೊಡಬೇಕು ಅಂತ ಇರ್ತದೆ ಅಲ್ವಾ? ಹೌದು ಮಾತಾಜಿ. ಯಾವಾಗ ದಾನ ಏನಾದ್ರೂ ಕೊಡ್ಬೇಕು ಅಂತ ಇದೆಯೋ ಅದು ಕೃಷ್ಣನಿಗೆ ಕೊಡಬೇಕಂತೆ. ಸೊ ಇದರ ಅರ್ಥ, ತಮ್ಮ ಹತ್ರ ಏನಾದ್ರೂ ಹಣ ಇದ್ರೆ ಅದನ್ನ ಆ ಹಣವನ್ನ ಕೃಷ್ಣ ಪ್ರಜ್ಞೆ ಆಂದೋಲನೆ ಅದಕ್ಕೆ ಮುನ್ನಡೆಸ್ಲಿಕ್ಕೆ ಕೊಡಬೇಕು. ಕೃಷ್ಣನ ಪ್ರಚಾರಕ್ಕಾಗಿ, ಕೃಷ್ಣನಿಗಾಗಿ ಕೊಡಬೇಕು. ಸೊ ಆದ್ರಿಂದ ಇಲ್ಲಿ ಎಲ್ಲವೂ ಕೂಡ ಕೃಷ್ಣನಿಗಾಗಿ ಮಾಡೋ, ತಪಸ್ಸನ್ನು ಮಾಡೋ. ನೋಡು, ತಪಸ್ಯಸಿ ಅಂದ್ರೆ ಇಲ್ಲಿ ಯಾವುದು ತಪಸ್ಸು ನಮ್ಗೆ? ಅವನು ನಾವು ಮಾಡ್ತಕ್ಕಂಥ ಹರೇ ಕೃಷ್ಣ ಮಹಾಮಂತ್ರ ಯಾವುದದು? ಹರೇ ಕೃಷ್ಣ ಮಹಾಮಂತ್ರ. ಅದನ್ನ ಜಪ ಮಾಡೋದು. ಯಾರು ಜಪವನ್ನ 24 ತಾಸು ಮಾಡ್ತಾರೆ, ಅವರು ಕೃಷ್ಣದಾನದಲ್ಲಿ ಯಾರು ಕಾಲ ಕಳೀತಾರೆ, ಅವರು ಅತ್ಯಂತ ಶ್ರೇಷ್ಠ ಧ್ಯಾನಿ ಮತ್ತು ಅತ್ಯಂತ ಶ್ರೇಷ್ಠ ಯೋಗಿ ಅಂತೆ. 24 ತಾಸು ಅದರಲ್ಲಿ ನಮ್ಮ ಹರಿದಾಸ್ ಠಾಕೂರರು ಮಾಡ್ತಾ ಇದ್ರಲ್ಲ, ಯಾವಾಗಲೂ ಸದಾಕಾಲ. ಹಾಗೆ ಯಾರು ಮಾಡ್ತಾರ ಅವನು ಶ್ರೇಷ್ಠ ಧ್ಯಾನಿ, ಶ್ರೇಷ್ಠ ಯೋಗಿ. ಆದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಭಗವಂತನಿಗಾಗಿ, ನಾವು ತಪಸ್ಸನ್ನು ಕೂಡ ಭಗವಂತನಿಗಾಗಿ ಮಾಡಬೇಕು. ನಾವು ಏನ್ ಮಾಡ್ತೇವೆ ಎಲ್ಲ ಕೆಲಸವನ್ನು ಕೂಡ ಭಗವಂತನಿಗಾಗಿ ನಾವು ಮಾಡಬೇಕು. ಆಮೇಲೆ ನಾವು ಏನು ಆಹಾರ ತಗೋತದೆ ಅದನ್ನ ಭಗವಂತನ ಪ್ರಸಾದವನ್ನು ಮಾಡಬೇಕು. ಏನ್ ತಪಸ್ಸು ಮಾಡ್ತೇವೆ, ಏನ್ ದಾನ ಮಾಡ್ತೇವೆ ಅದು ಭಗವಂತನಿಗೆ, ಏನನ್ನ ನಾವು ತಪಸ್ಸು ಮಾಡ್ತೇವೆ ಅದು ಕೃಷ್ಣನಿಗೆ. ಎಲ್ಲವೂ ಕೃಷ್ಣ ಅರ್ಪಣ. ತತ್ಕುರುಷ್ವ ಮತ್ ಅರ್ಪಣಂ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತು ನಾವು ಮುಗಿಸೋಣ, ನಾಳೆ ಮತ್ತೆ ನೋಡೋಣ. ಹರೇ ಕೃಷ್ಣ.